ಈ ಒಂದು ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಾಥಮಿಕ ಕೇಂದ್ರವನ್ನು ಕೆಲವುದರ ವಿರುದ್ಧವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ಆತ್ಮೀಯರೇ, ಈ ಒಂದು ಕಾರ್ಯಕ್ರಮವನ್ನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸದಾಶಿವ ಉಳ್ಳಾಲರ ನೇತೃತ್ವದಲ್ಲಿ ಈ ಭಾಗದ ಶಾಸಕರು ನಮ್ಮೆಲ್ಲರ ನೇತೃತ್ವರಾದಂತಹ ಶ್ರೀಯುತ ಯುಟಿ ಖಾದರ್ ಅವರ ಮಾರ್ಗದರ್ಶನ ಮೇರೆಗೆ ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಹಾಗೂ ಕಾರ್ಯಕ್ರಮ ನಡೆಸಿಕೊಂಡಿರುವಂತಹ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಯುತ ಸದಾಶಿವ ಉಳ್ಳಾಲರನ್ನ ಈ ಕಾರ್ಯಕ್ರಮಕ್ಕೆ ಪ್ರತಿಭಟನೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂತಹ ನಮಗೆಲ್ಲರಿಗೂ ಹಿರಿಯರು, ಮಾರ್ಗದರ್ಶಕರು, ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ಮೂಡಾದ ಮಾಜಿ ಅಧ್ಯಕ್ಷರಾಗಿದ್ದಂತಹ ಶ್ರೀಯುತ ಇಬ್ರಾಹಿಂ ಕೋಡಿಜಾಲ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ ಸರ್. ಅದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಈ ಬ್ಲಾಕ್ನ ಮಾಜಿ ಅಧ್ಯಕ್ಷರು, ನಮಗೆಲ್ಲರೂ ಮಾರ್ಗದರ್ಶನ ಆಗಿರತಕ್ಕಂತಹ ಹಿರಿಯರಾದ ಈಶ್ವರ ಉಳ್ಳಾಲ ಇದ್ದಾರೆ, ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀವಿ ಸರ್. ಮಾತ್ರವಲ್ಲ, ಈ ಕಾರ್ಯಕ್ರಮದಲ್ಲಿ ಮಂಗಳೂರು ತಾಲೂಕು ಪಂಚಾಯತ್ನ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀಯುತ ಅಹಮದ್ ಮೌಲೂದ್ ಅವರಿದ್ದಾರೆ, ಅವರನ್ನು ಕೂಡ ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೇನೆ. ಉಳ್ಳಾಲ ಬ್ಲಾಕ್ ಅಲ್ಪಸಂಖ್ಯಾತಗಳಿಂದ ಅಧ್ಯಕ್ಷರಾಗಿದ್ದಂತಹ ಶ್ರೀಯುತ ಆಬ್ಲೆಂಡ್ ಸೋಜರ್ ಅವರಿದ್ದಾರೆ, ಅವರನ್ನು ಸ್ವಾಗತಿಸುತ್ತೇನೆ. ಉಳ್ಳಾಲ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಚಿತ್ರಕಲಾ ಇದ್ದಾರೆ, ತಮ್ಮನ್ನು ಕೂಡ ಸ್ವಾಗತಿಸ್ತೇನೆ ಮೇಡಮ್. ಅದೇ ರೀತಿಯಲ್ಲಿ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಹಿಂದುಳಿದ ವರ್ಗಗಳ ಅಧ್ಯಕ್ಷರಾದಂತಹ ದೀಪಕ್ ಪಿಲಾರ್ ಅವರಿದ್ದಾರೆ, ತಮ್ಮನ್ನು ಸ್ವಾಗತಿಸ್ತೇನೆ. ಉಳ್ಳಾಲ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದ ಶ್ರೀಯುತ ಫಿರೋಜ್ ಮಲಾರ್ ಅವರಿದ್ದಾರೆ, ತಮ್ಮನ್ನು ಸ್ವಾಗತಿಸ್ತೇನೆ. ಮಾತ್ರವಲ್ಲದೆ ಅದೇ ರೀತಿ ಕಾರ್ಯಕ್ರಮದಲ್ಲಿ ಪಕ್ಷದ ವಿವಿಧ ಘಟಕಗಳ ಪದಾಧಿಕಾರಿಗಳು, ಅಧ್ಯಕ್ಷರು, ಪದಾಧಿಕಾರಿಗಳ ಸದಸ್ಯರಿದ್ದಾರೆ, ಸೇರಿದಂತೆ ಗ್ರಾಮಸ್ಥರನ್ನು ಉಳಿದಿದ್ದಾರೆ, ತಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ದಕ್ಷಿಣ ಕನ್ನಡ ಅಲ್ಪಸಂಖ್ಯಾತ ಘಟಕದ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ NS ಕಿರಂಬ ಅವರಿದ್ದಾರೆ, ಸುದರ್ಶನ್ ಶೆಟ್ಟಿ ಅವರಿದ್ದಾರೆ, ರಮೇಶ್ ಕೊಲ್ಯ, ಕಿಸಾನ್ ಘಟಕದ ಅಧ್ಯಕ್ಷರಾದ ಪುರುಷೋತ್ತಮ್ ಶೆಟ್ಟಿ ಅವರಿದ್ದಾರೆ. ಮತ್ತು ತಮ್ಮೆಲ್ಲರನ್ನು ಈ ಕಾರ್ಯಕ್ರಮ ಸ್ವಾಗತಿಸುತ್ತಾ ಒಂದೆರಡು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಆತ್ಮೀಯರು, ಒಂದು ರೀತಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿರ್ತಕ್ಕಂತಹ ಧಾರ್ಮಿಕ ಕ್ಷೇತ್ರಗಳು ಕೇವಲ ಹಿಂದೂ ದೇವಸ್ಥಾನಗಳೆಲ್ಲ, ಚರ್ಚ್, ಮಸೀದಿ ಎಲ್ಲವೂ ಬರುತ್ತದೆ. ಈ ಒಂದು ಇಂಥದ್ದನ್ನು ತೆರವುಗೊಳಿಸಬೇಕು ಅಂತ 2006ರಲ್ಲಿ ಗುಜರಾತ್ ಹೈಕೋರ್ಟ್ ಯಾವುದೋ ಒಂದು ತೀರ್ಪನ್ನು ನೀಡುತ್ತಂತೆ. ಇದು ನಾನು ಹೇಳುವುದಲ್ಲ, ನಿನ್ನೆ ಒಂದು ಪ್ರತಿಭಟನಾ ಸಭೆಯಲ್ಲಿ ಒಂದು ಸಂಘ ಪರಿವಾರದವರು ನೇತ ಹೇಳ್ತಾ ಇದ್ರು. 2009ರಲ್ಲಿ ಆ ತೀರ್ಪಿಗೆ ಒಂದು ಅಪೀಲು ಸಲ್ಲಿಸಿ ಸುಪ್ರೀಂ ಕೋರ್ಟ್ ಅದನ್ನು ಎತ್ತಿ ಹಿಡಿದು ತೆರವುಗೊಳಿಸಬೇಕು ಅಂತ ನಿರ್ದೇಶನ ನೀಡುತ್ತಿತ್ತು. ಆದ್ರೆ 2009ರಲ್ಲಿ 9ರಿಂದ 14ರ ತನಕ ಕೂಡ ಕರ್ನಾಟಕ 13 ತನಕ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಇತ್ತು, ಕೇಂದ್ರದಲ್ಲಿ UPA ಸರ್ಕಾರ ಇತ್ತು. 2013ರಿಂದ 18ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು. ಆದ್ರೆ ಇತ್ತೀಚೆಗೆ ಬಂದಿರತಕ್ಕಂತಹ ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರ ಈ ರೀತಿ ಒಂದು ಕಾರ್ಯಕ್ರಮಕ್ಕೆ ಮುನ್ನಡೆಯನ್ನು ಬರೆದಿದೆ. ಆತ್ಮೀಯರು, 1/7/2021ರ ದಿನಾಂಕದಂದು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದು ಸಾರ್ವಜನಿಕ ಸ್ಥಳದಲ್ಲಿರುವಂತಹ ಧಾರ್ಮಿಕ ಕ್ಷೇತ್ರವನ್ನು ಯಾಕೆ ತೆರವುಗೊಳಿಸಲಿಲ್ಲ ಅಂತ ಹೇಳಿ ಒಂದು ಪತ್ರವನ್ನು ಬರೆಯುತ್ತಾರೆ. ಆ ಪತ್ರಕ್ಕೆ ಉತ್ತರವಾಗಿ ಈಗ ಮೈಸೂರಿನ ನಂಜನಗೂಡು ತಾಲೂಕಿನಲ್ಲಿ ಒಂದು ದೇವಸ್ಥಾನವನ್ನು ಕೆಡವುವುದಕ್ಕೆ ಆರಂಭಿಸಿದ್ದಾರೆ. ಆ ತಾರೀಕಿನೊಂದು ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು. ಈಗಿನ ಮುಖ್ಯಮಂತ್ರಿ ಆಗಿರತಕ್ಕಂತಹ ಬಸವರಾಜ ಬೊಮ್ಮಾಯಿ ಅವರು ಗೃಹ ಮಂತ್ರಿ ಆಗಿದ್ರು. ಮೊನ್ನೆ ದೇವಸ್ಥಾನವನ್ನು ಕೆಡವಿದ ಬಳಿಕ ಮುಖ್ಯಮಂತ್ರಿ ಅವರು ಹೇಳ್ತಾ ಇದ್ದಾರೆ, ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ. ಹಾಗಾದ್ರೆ ಆ 1/7/2021ರಂದು ಗೃಹ ಸಚಿವರಾಗಿದ್ದಂತಹ ಬೊಮ್ಮಾಯಿ ಅವರಿಗೆ ಇದ್ರ ಬಗ್ಗೆ ಮಾಹಿತಿ ಇರಲಿಲ್ವೇ? ಅಥವಾ ಒಂದು ವೇಳೆ ಅವರಿಗೆ ಮಾಹಿತಿ ಇಲ್ಲ ಅಂತ ಆದ್ರೆ ಅಧಿಕಾರಿಗಳು ಮಾಡತಕ್ಕಂಥ ಕೆಲಸಗಳು ಬೇರೆ ಏನೇನ, ಸರ್ಕಾರಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇಲ್ವೇ? ಒಂದು ವೇಳೆ ಇವತ್ತು ಬಿಜೆಪಿ ಸರ್ಕಾರ ಇರುವಾಗ ಈ ರೀತಿ ಆಯ್ತು ಅಂತ ಆದ್ರೆ ಬೇರೆ ಸರ್ಕಾರಗಳು ಇರ್ತಾ ಇದ್ರೆ ಇಂದಿನ ಪರಿಸ್ಥಿತಿ ಯಾವ ರೀತಿ ಇರ್ತಿತ್ತು ಅನ್ನೋದನ್ನು ನಾವೆಲ್ಲರೂ ಗಮನಿಸಬೇಕು. ಆದ್ದರಿಂದ ಜನರ ಭಾವನೆಗಳ ಚೆಲ್ಲಾಟವಾಡುವಂತಹ ಈ ರೀತಿಯ ರಾಜಕೀಯ ಅಥವಾ ಯಾವುದೇ ಒಂದು ಒತ್ತಡದಿಂದ ನಾವೆಲ್ಲ ಎಚ್ಚರದಿಂದಿದ್ದು ಇಂತಹ ಧಾರ್ಮಿಕ ಕ್ಷೇತ್ರಗಳ ತೆರವಿಗೆ ನಮ್ಮ ಪ್ರತಿಭಟನೆಯನ್ನು ಮಾಡುವ ಮುಖಾಂತರ ನಾವು ನಮ್ಮ ಪ್ರತಿಭಟನೆಯನ್ನು ತಿಳಿಸಬೇಕು ಅಂತ ಕೇಳಿಕೊಳ್ಳುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ಧನ್ಯವಾದ. ಪ್ರಾಸ್ತಾವಿಕವಾಗಿ ಈ ಪ್ರತಿಭಟನೆ ಯಾಕೆ ನಾವು ಮಾಡಿದ್ದೇವೆ ಎಂಬುದನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ.
ಸುಳ್ಳು ಭರವಸೆಗಳನ್ನ ನೀಡಿ ಹಿಂದುತ್ವವನ್ನ ಜನರ ತಲೆಗೆ ತುಂಬಿ ಇವತ್ತು ಅಧಿಕಾರವನ್ನ ಗಳಿಸಿದಂತ ಮೋದಿಯವರು, ಅದಕ್ಕೆ ಸಹಕರಿಸಿದ ಗೃಹ ಸಚಿವರಾದಂಥ ಅಮಿತ್ ಶಾ ರವರು, ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿಯವರು, ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು, ಈಗ ನಂಜನಗೂಡಿನಲ್ಲಿ 300 ವರ್ಷಗಳ ಇತಿಹಾಸ ಇರುವಂತಹ ಒಂದು ದೇವಸ್ಥಾನವನ್ನು ಕೆಡವಿದ್ದಾರೆ. ಇದು ಯಾವ ಹಿಂದುತ್ವ ಎಂಬ ಪ್ರಶ್ನೆಗೆ ಅವರಿಗೆ ಉತ್ತರ ನೀಡಬೇಕು. ಕಾಂಗ್ರೆಸ್ ಸರ್ಕಾರ ಇರುವ ಮೊದಲೇ ಅಲ್ಲಿ ಸುಪ್ರೀಂ ಕೋರ್ಟ್ನ ಆದೇಶ ಬಂದಿತ್ತು. ಆನಂತರ ನಾವು ಕಾಂಗ್ರೆಸ್ ಸರ್ಕಾರ ಇಲ್ಲಿತ್ತು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ. ಯಾವುದೇ ದೇವಸ್ಥಾನವನ್ನಾಗಲಿ, ಮಸೀದಿಯನ್ನಾಗಲಿ, ಚರ್ಚನ್ನಾಗಲಿ ಕೆಡವುವ ಸಾಹಸವನ್ನ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತ ಹೇಳಿದರೆ, ಇದೆಲ್ಲ ಕಾಂಗ್ರೆಸ್ ಪಕ್ಷದ ತತ್ವಕ್ಕೆ ವಿರುದ್ಧವಾದ. ಕಾಂಗ್ರೆಸ್ ಪಕ್ಷ ಎಲ್ಲಾ ಧರ್ಮಗಳಿಗೂ ಕೂಡ ಸಮಾನವಾದಂತಹ ಅವಕಾಶವನ್ನು ಕೊಡುತ್ತದೆ. ಎಲ್ಲಾ ಧಾರ್ಮಿಕ ಕೇಂದ್ರಗಳಿಗೂ ಕೂಡ ಸಮಾನವಾದ ಗೌರವವನ್ನು ಕೊಡುತ್ತದೆ. ಆದ್ದರಿಂದ ಮಸೀದಿ ಹೊಡೆಯುವ, ಮಂದಿರ ಹೊಡೆಯುವ, ಚರ್ಚ್ ಹೊಡೆಯುವ, ಬಸದಿ ಹೊಡೆಯುವ ಕಾರ್ಯಕ್ಕೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ವಿರುದ್ಧವಾಗಿಯೇ ನಿಂತಿದೆ. ಆದರೆ ಇವತ್ತು ನಮ್ಮ ಬಿಜೆಪಿ ಸರ್ಕಾರದ ನಾಯಕರುಗಳು ಉತ್ತರ ಕೊಡಬೇಕು. ಏನು ನೀವು ನಿಮ್ಮ ಅಪ್ಪಣೆ ಇಲ್ಲದೆ ಯಾವುದೇ IAS IPS ಅಧಿಕಾರಿಗಳು ಕಾನೂನನ್ನ ಕೈಗೆತ್ತಿಕೊಳ್ಳೋ ಹಾಗಿಲ್ಲ. ಈಗ ಅವ್ರು ಹೇಳ್ತಾರೆ ನಮ್ಗೆ ಗೊತ್ತೇ ಇಲ್ಲ, ಅದು ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರರು ಮಾಡಿದ ಕೆಲಸ. ಹೇಗೆ ಸಾಧ್ಯ? ನಮ್ಗೇನು ಬುದ್ಧಿ ಇಲ್ವಾ? ಸಾರ್ವಜನಿಕರನ್ನ ಎಲ್ಲಾ ಸಲ ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಚೀಫ್ ಸೆಕ್ರೆಟರಿ ಆದೇಶ ಮಾಡಬೇಕಿದ್ರೆ ಮುಖ್ಯಮಂತ್ರಿ ಕನ್ಸರ್ನ್ ಕೊಡ್ಬೇಕು. ಚೀಫ್ ಸೆಕ್ರೆಟರಿ ಕೂಡ ಆದೇಶ ಮಾಡಿದ್ದಾರೆ. ಈ ಆದೇಶವನ್ನ ಅವರು ಹಿಂಪಡೆಯಬೇಕು. ಇಲ್ಲದೇ ಇದ್ದರೆ ಮುಂಬರುವ ದಿನಗಳಲ್ಲಿ ಇನ್ನೂ ಅನೇಕ ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳು ಹೊಡೆಯುವಂತಹ ದುಸ್ಸಾಹಸವನ್ನು ಹಾಕಬೇಕು. ಆ ಕೆಲಸವನ್ನ ಅವರು ಮಾಡದೆ ಈಗ ಸುಮ್ಮಗೆ ಅಧಿಕಾರಿಗಳ ಮೇಲೆ ಗುರಿಗೂಡಿಸುವುದು ಸರಿಯಲ್ಲ. ಇದನ್ನ ಕಾಂಗ್ರೆಸ್ ಪಕ್ಷ ಖಂಡಿಸುತ್ತದೆ. ಇವತ್ತು ನಾವು ಸ್ಟ್ರೈಕ್ ಮಾಡುವುದರೆ ಕೇವಲ ದೇವಸ್ಥಾನದ ವಿಷಯ ಅಲ್ಲ. ಇವತ್ತು ಪೆಟ್ರೋಲ್ನ ಬೆಲೆ ಎಷ್ಟುಂಟು, ಡೀಸೆಲ್ನ ಬೆಲೆ ಎಷ್ಟುಂಟು, ಗ್ಯಾಸಿನ ಬೆಲೆ ಎಷ್ಟುಂಟು ಅಂತ ಹೇಳಿದರೆ ಎಲ್ಲರಿಗೂ ಕೂಡ ಒಂದು ದೊಡ್ಡ ಹೊರೆಯಾಗಿದೆ. ಅದೇ ಪ್ರಕಾರ ಅಗತ್ಯ ವಸ್ತುಗಳ ಖರೀದಿ ಮಾಡುವಾಗ ಜನ ಕಣ್ಣೀರಿನಲ್ಲಿ ನೀರು ಬರ್ತಾ ಇದೆ. ಪ್ರತಿಯೊಂದು ವಿಷಯದಲ್ಲಿ, ಬೆಲೆ ಏರಿಕೆ ವಿಷಯದಲ್ಲಿ ಇವತ್ತು ಈ ನಮ್ಮ ಬಿಜೆಪಿ ಸರ್ಕಾರದ ಕೇಂದ್ರ ಇರ್ಬೋದು, ರಾಜ್ಯ ಇರ್ಬೋದು, ಇದು ಕೂಡ ವಿಫಲವಾಗಿದೆ. ಆದ್ದರಿಂದ ನಿಮಗೆ ಆಡಳಿತ ಮಾಡಲಿಕ್ಕೆ ಗೊತ್ತಿಲ್ಲ, ಆಡಳಿತದ ಅನುಭವ ಇಲ್ಲ. ನೀವು ಕೇವಲ ಇನ್ನೊಂದು ಹೆಸರಿನಲ್ಲಿ ಜನರ ಮಂಡೆಯನ್ನು ಹಾಳು ಮಾಡಿ ಈ ದೇಶದ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ನಡೆಯುವುದರಿಂದಲೇ ಇವತ್ತು ಇಂತಹ ಅನಾಹುತಗಳು ಇಲ್ಲಿ ಆಗ್ತಾ ಇದೆ. ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ಎಲ್ಲ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಮತ್ತು ಜೈನರು ಈ ಮಂದಿರ ದೇವಸ್ಥಾನವನ್ನು ಒಡೆದದನ್ನು ನಾವು ಖಂಡಿಸ್ತೇವೆ. ಅದು ಖಂಡಿಸುತ್ತದೆ ಕಾಂಗ್ರೆಸ್ ಪಕ್ಷ ಕೂಡ. ಆದ್ದರಿಂದ ಇವತ್ತು ನನ್ನ ಮಾತನ್ನ ಕೇಳುವಂತಹ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಜೈನರು ಎಲ್ಲರೂ ಕೂಡ ಆಲೋಚನೆ ಮಾಡಬೇಕು. ಒಮ್ಮೆ ತಪ್ಪು ಮಾಡಿದ್ರೆ ನಾವು ಪುನಃ ಅದನ್ನ ಪುನರಾವರ್ತನೆ ಮಾಡಬಹುದು. ಎಲ್ಲರೂ ಕೂಡ ಈಗ 5 ವರ್ಷದ ಒಳಗೆ ಸುಮ್ಮನೆ ಇರ್ತೀವಿ. ಇನ್ನೊಂದು 1.5 ವರ್ಷ ರಾಜ್ಯಕ್ಕೆ ಇದೆ, 3 ವರ್ಷ ಕೇಂದ್ರಕ್ಕೆ ಇದೆ. ಮುಂಬರುವ ದಿನಗಳಲ್ಲಿ ನಮಗೆಲ್ಲ ವಿಶ್ವಾಸ ಇದೆ, ಜನರಿಗೆ ಇವರ ಸುಳ್ಳು ಭರವಸೆಗಳು ಎಲ್ಲ ಕೂಡ ಅರ್ಥ ಆಗಿದೆ. ಯುವಕರಿಗೆ ಉದ್ಯೋಗ ಇಲ್ಲ, ರೈತರ ಬೆಲೆಗೆ ಸರಿಯಾದ ಬೆಲೆ ಇಲ್ಲ ಬೆಳೆಗಳಿಗೆ. ಹಾಗೆ ಗ್ರಾಹಕರು ಇವತ್ತು 60% ಇರುವಂತಹ ಮಧ್ಯಮ ವರ್ಗದವರು, ಕಾರ್ಮಿಕ ವರ್ಗದವರು, ವಿದ್ಯಾರ್ಥಿ ವೃಂದದವರು ಎಲ್ಲರೂ ಕೂಡ ಬಹಳಷ್ಟು ತೊಂದರೆ ಇದ್ದಾರೆ. ಆದ್ದರಿಂದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿ ಸರ್ಕಾರ ವಿಫಲವಾಗಿದೆ. ಮುಂಬರುವ ದಿನಗಳಲ್ಲಿ ನಾವೆಲ್ಲ ಸೇರಿ ಪುನಃ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಾಗ ಮಾತ್ರ ಈ ದೇಶದಲ್ಲಿ ಸರ್ವರಿಗೂ ಸಮಾನತೆಯ ನ್ಯಾಯ ಸಿಗುವುದು ಅಂತಕ್ಕಂಥ ಅನಿಸಿಕೆಯೊಂದಿಗೆ ಈ ದೇವಸ್ಥಾನ ಕೆಡವುವುದನ್ನ ನಾವೆಲ್ಲ ಖಂಡಿಸ್ತೇವೆ. ಅದಕ್ಕಾಗಿ ನಾವೆಲ್ಲ
ಇವತ್ತು ಇಲ್ಲಿ ಕೂಡಿದ್ದೇವೆ. ನಾವು ಒಂದಾಗಿ ಈ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ತಪ್ಪು ಧೋರಣೆಗಳ ಬಗ್ಗೆ ಖಂಡಿಸೋಣ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಭಾರತ್. ಇವತ್ತು ಈ ದೇಶ ಯಾವ ಪರಿಸ್ಥಿತಿಯಲ್ಲಿ ಇದೆ ಎಂಬುದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದಲು ನಾವೆಲ್ಲರೂ ನಾವು ಹಿಂದೂ ದೇಶವನ್ನು ಕಟ್ಟುತ್ತೇವೆ, ಹಿಂದೂಗಳು ಒಂದಾಗಬೇಕು, ಅದು ಹಾಗೆ ಮಾಡಬೇಕು ಹೀಗೆ ಮಾಡ್ಬೇಕು ಅಂತ ಹೇಳಿದಂತ ಈ ಬಿಜೆಪಿಯವರು ಇವತ್ತು ಹಿಂದೂಗಳ ದೇವಸ್ಥಾನವನ್ನೇ ಹುಡಿ ಮಾಡ್ತಾ ಇದ್ದಾರೆ. ನಮ್ಮ ಹಿರಿಯರು ಹೇಳಿದಾಗೆ ಯಾವುದೇ ಒಂದು ಮಾತು ಯಾರು ಅಧಿಕಾರಿಗಳು ಮಾಡಬೇಕಾದ್ರೆ ಇದರ ಹಿನ್ನೆಲೆ ಅದು ಸರ್ಕಾರದಿಂದ ಬರಬೇಕು. ರಾಜ್ಯದ ಕಾರ್ಯದರ್ಶಿಯವರು ಹೇಳಬೇಕಾದ್ರೆ ಅದಕ್ಕೆ ಮುಖ್ಯಮಂತ್ರಿ ಅವರು ಪ್ರಧಾನವಾಗಿ ಪಾತ್ರ ವಹಿಸ್ತಾರೆ. ಇವತ್ತು ಮುಖ್ಯಮಂತ್ರಿ ಅವರು ಹೇಳ್ತಾರೆ ನನಗೆ ಗೊತ್ತಿಲ್ಲ ಅಂತ. ಆದ್ರೆ ಇಂತಹ ಒಬ್ಬ ಅಯೋಗ್ಯ ಮುಖ್ಯಮಂತ್ರಿ ಅವರು ನಮ್ಮ ರಾಜ್ಯಕ್ಕೆ ಬೇಕಾ ಎಂಬುವ ಪ್ರಶ್ನೆಯನ್ನು ನಾವು ಕೇಳಬೇಕಾಗ್ತದೆ. ಇದು ನಮ್ಮೆಲ್ಲರ ಹೊಣೆ. ಬಾಯಿಗೆ ಬಂದಂತೆ ಹೇಳುವಂತಕ್ಕಂಥ ಒಬ್ಬ ನಾಯಕರು ಈ ರಾಜ್ಯವನ್ನು ಆಳಿದ್ರೆ ಮುಂದೆ ಈ ದೇಶ ಯಾವ ರೀತಿ ಹೋಗ್ಬಹುದು. ಇವತ್ತು 600 ಕೋಟಿ ಅದಕ್ಕೆ ಕೊಟ್ಟಿದ್ದೇವೆ, 1500 ಕೋಟಿ ಇದಕ್ಕೆ ಕೊಟ್ಟಿದ್ದೇವೆ, ಪತ್ರಿಕೆಯಲ್ಲಿ ಬಂದಿದೆ. ಯಾರಿಗೆ ಸಿಕ್ಕಿದೆ ಅಂತ ಅವರೇ ಹೇಳಿ, ನಾವು ಹೇಳುದು ಬೇಡ. ನಾವು ವಿರೋಧ ಪಕ್ಷದಲ್ಲಿದ್ದವರು ಹೇಳ್ಬಹುದು, ಅವರೇ ಹೇಳಿ ಯಾರಿಗೆ ಕೊಟ್ಟಿದ್ದಾರೆ ಅಂತ. ಈಗ ಕೊರೋನಾದಲ್ಲಿ ತೀರಿಕೊಂಡವರಿಗೆ 5 ಲಕ್ಷ ಕೊಡಬೇಕು ಅಂತ ಹೇಳಿದ್ದಾರೆ. ಎಷ್ಟು ಲಕ್ಷ ಜನ ತೀರಿದ್ದಾರೆ ಕರ್ನಾಟಕದಲ್ಲಿ, ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಎಂಬುದನ್ನು ಅವರು ಒಂದು ಪತ್ರಿಕಾ ಹೇಳಿಕೆ ಕೊಡ್ಲಿಕ್ಕೆ ಅವ್ರದ್ದು ಸಾಧ್ಯ ಇಲ್ಲ. ಯಾಕೆ? ಬಿಜೆಪಿ ಸರ್ಕಾರ ಇದು ಸುಳ್ಳಿನ ಸರ್ಕಾರ, ಇದು ಡೋಂಗಿ ಸರ್ಕಾರ, ಇವರು ಜನರನ್ನು ಕೊಳ್ಳೆಹೊಡೆಯುವಂತಹ ಸರ್ಕಾರ, ಇವರಿಂದ ಜನರಿಗೆ ಏನು ಉಪಕಾರ ಆಗುವುದಿಲ್ಲ. ಆದ್ದರಿಂದ ಇವತ್ತು ನಾವೆಲ್ಲರೂ ಜಾಗೃತರಾಗಬೇಕು. ಈ ದೇಶ ಉಳಿಬೇಕಾದ್ರೆ, ಈ ರಾಜ್ಯ ಉಳಿಬೇಕಾದ್ರೆ ಇವತ್ತು ನಾವು ಜಾಗೃತರಾಗಿದ್ದಾರೆ ಮುಂದೆ ನಮಗೆ ಈ ದೇಶದಲ್ಲಿ ಬದುಕಲಿಕ್ಕೆ ಆಗುದಿಲ್ಲ. ಇವತ್ತು ನೋಡ್ಬೋದು ನಮ್ಮ ಮಂಗಳೂರಿನ ಏರ್ಪೋರ್ಟ್ ಏನಾಯ್ತು, ಮಾರಿ ಬಿಟ್ರು. ಯಾರಿಗೆ ಬಿಟ್ರು? ಅದು ಬಿಜೆಪಿ ಅಡ್ವಾಣಿಯವರು ಕೊಟ್ಟರು. ಯಾಕೆ ಅದಾನಿಗೆ ಕೊಟ್ಟರು? ಯಾಕೆ ಕೊಟ್ಟರು? ಅವರ ಹೊಟ್ಟೆ ತುಂಬಿಸಲಿಕ್ಕೆ. ಈಗ ರೈಲನ್ನು ಮಾಡ್ತಾ ಇದ್ದಾರೆ. ಯಾರಿಗೆ ಕೊಡ್ತಾರೆ? ಅವರಿಗೆ ಕೊಡ್ತಾರೆ. ದೇಶದಲ್ಲಿ ಎಲ್ಲ ಪ್ರತಿಯೊಂದು ವಸ್ತುವನ್ನು ಮಾಡ್ತಾ ಇದ್ದಾರೆ. ಹಿಂದೆ ಏನು ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ದೇಶದ ಅಭಿವೃದ್ಧಿಗಾಗಿ ಮಾಡಿದಂತ ಎಲ್ಲ ವಿಷಯವನ್ನು ಇವತ್ತು ಮಾಡಿ ತಿಂದು ಮುಗಿಸ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ಗಂಟೆಯಲ್ಲಿ ನಾವೆಲ್ಲರೂ ಸಾಯುವಂತ ಪರಿಸ್ಥಿತಿಗೆ ನಾವು ಮುಟ್ಟುತ್ತೇವೆ. ಇವತ್ತು 30 ಲಕ್ಷ ಡೋಸ್ಗಳನ್ನು ಕೊಡ್ತಾರೆ ಅಂತ ಹೇಳಿ ಇಷ್ಟ ತನಕ ಎಲ್ಲಿ ಹೋಗಿದ್ರು ಸ್ವಾಮಿ? ನಾವು ನಿಮ್ಮ ಹತ್ರ ಕೇಳ್ತೇವೆ, ಬಿಜೆಪಿಯ ಮುಖ್ಯಮಂತ್ರಿ ಅವರೇ ನಿಮ್ಮನ್ನು ಕೇಳ್ತೇವೆ. 30 ಲಕ್ಷ ಇವತ್ತು ಬರ್ತದಲ್ಲ, ಇದಕ್ಕಿಂತ ಹಿಂದೆ ಎಲ್ಲಿ ಹೋಗಿತ್ತು ನೀವು? ಎಲ್ಲಿದ್ದೀರಿ ನೀವು? ಮನೆಯಲ್ಲಿ ಕೂತ್ಕೊಂಡು ಬೊಬ್ಬೆ ಹೊಡೆದ್ರೆ ಸಾಕಾಗುದಿಲ್ಲ, ಜನರಿಗೆ ಅದನ್ನು ಮುಟ್ಟಿಸುವಂತ ಕೆಲಸವನ್ನು ನೀವು ಮಾಡಬೇಕು. ಅದು ಮಾಡಲಿಲ್ಲ, ಬರೇ ನಾಟಕ ಮಾಡಿಕೊಂಡು ಬಿಜೆಪಿ ಎಂಬುದೇ ಒಂದು ಸುಳ್ಳಿನ ಘಟಕ. ಬೆಳಿಗ್ಗೆಯಿಂದ ಸಂಜೆ ತನಕ ಸುಳ್ಳು ಹೇಳಿಕೊಂಡು ಜನರ ತಲೆಯನ್ನು ಸುಳ್ಳುದ ಅಣಿಯಲ್ಲಿ ತೋರಿಸಿಕೊಂಡು ಅವರನ್ನು ನಮ್ಮ ತಳಪತಕ್ಕೆ ತರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇವತ್ತು ನಾವೆಲ್ಲ ನಮ್ಮ ನಾಯಕರು ಹೇಳಿದಾಗೆ ಇವತ್ತು ನಮ್ಮಂತ ಬಡವರು ಒಂದು ಗ್ಯಾಸ್ ಅನ್ನು ತೆಗೆದುಕೊಳ್ಳಿಕ್ಕೆ ಆಗ್ತದೆ ಸ್ವಾಮಿ? ಆಗ್ತದೆ ಹೇಳಿ? ಈಗ ನಾವು 104 ರೂಪಾಯಿ ಪೆಟ್ರೋಲ್ಗೆ ಇಟ್ಟು ಗಾಡಿ ಓಡಿಸ್ಲಿಕ್ಕೆ ಆಗ್ತದೆ ಸ್ವಾಮಿ? ಮಂಗಳೂರಿಂದ ಹೋಗಿ ಬರ್ಲಿಕ್ಕೆ ಒಂದು ಸ್ಕೂಟರ್ಗೆ 1 ಲೀಟರ್ ಹತ್ರ ಆಗ್ತದೆ. ಇದನ್ನು ನಡೆಸಲಿಕ್ಕೆ ಆಗ್ತದ? ಆದ್ರೆ ಅವರಿಗೆ ಏನಾಗ್ತದೆ? ಫಾರಿನ್ನಲ್ಲಿ ಹೋಗಿ ಮಜಾ ಮಾಡ್ಲಿಕ್ಕೆ ಆಗ್ತದೆ, ನಮ್ಗೆ ಇಲ್ಲಿ ಸಾಯ್ತಾ ಇದ್ದೇವೆ. ಆದ್ದರಿಂದ ನಾವೆಲ್ಲರೂ ಇವತ್ತು ಜಾಗೃತರಾಗಬೇಕು. ಮುಂದಿನ ದಿನಗಳಲ್ಲಿ ನಿಮ್ಮ ಭವಿಷ್ಯವನ್ನು ನೀವು ರೂಪಿಸಿಕೊಳ್ಳಬೇಕಂತ ನಾನು ಕೇಳಿಕೊಂಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ಅಧ್ಯಕ್ಷರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮೋದಿ ಸರ್ಕಾರಕ್ಕೆ ಮುಂಬೈ ಸರ್ಕಾರಕ್ಕೆ ದೇವಸ್ಥಾನ ಹೊಡೆದಂತ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತ ಹೇಳಿ ಯಡಿಯೂರಪ್ಪ ಮುಖ್ಯಮಂತ್ರಿ ಕೆಳಗಿಳಿಸುವಾಗ ಇಡೀ ರಾಜ್ಯದ ಜನ ನೋಡಿದ್ದಾರೆ. ಸನಾತನ ಹಿಂದೂ ಧರ್ಮದ ಪವಿತ್ರವಾದ ಎಲ್ಲ ಸ್ವಾಮಿಗಳು ಬಿಜೆಪಿ ಸರ್ಕಾರದ ನಾಯಕರುಗಳಿಗೂ ಮನವಿ ಮಾಡಿದ್ದಾರೆ.
ಒಂದೊಂದು ವರ್ಷ ಒಂದು ಮುಕ್ಕಾಲು ವರ್ಷ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ಇರಲಿ ಅಂತ ಹೇಳಿ ಈ ರಾಜ್ಯದ ಎಲ್ಲ ಮಠಗಳ ಸನಾತನ ಹಿಂದೂ ಧರ್ಮದ ಪಾವಿತ್ರ್ಯ ಇರುವಂತಹ ಸ್ವಾಮಿಗಳು ನೀವು ಮರ್ಯಾದೆ ಕೊಟ್ಟಿದ್ದೀರ ಆ ಸ್ವಾಮಿಗಳಿಗೆ. ಪಾಪ ಆವಾಗಲೇ ನಿಮಗೆ ಆ ಶಾಪ ತಟ್ಟಿದೆ. ಹಾಗಾಗಿ ಇವತ್ತು ಹಿಂದೂ ವಿರೋಧಿ ಸರ್ಕಾರ ಅಂತ ಅವತ್ತೇ ರುಜುವಾಗಿದೆ. ಕಳೆದ ಸಲ ಈ ರಾಜ್ಯದ ಜನರು ನಿಮಗೆ 5 ವರ್ಷ ಆಡಳಿತ ಕೊಟ್ಟರು, ಆದರೆ 3 ಮುಖ್ಯಮಂತ್ರಿಯನ್ನು ಮಾಡಿದ್ದೀರಿ ನೀವು. ಈಗಿನ ಸರ್ಕಾರದಲ್ಲಿ 2 ಮುಖ್ಯಮಂತ್ರಿ ಆಯಿತು. ಇನ್ನು 1.25 ವರ್ಷಗಳಲ್ಲಿ ಇನ್ನೊಂದು ಮುಖ್ಯಮಂತ್ರಿ ಖಂಡಿತ ನೀವು ಮಾಡ್ತೀರಿ. ಬೊಮ್ಮಯ್ಯನನ್ನು ಕೆಳಗಿಳಿಸಿ ಬೇರೆ ಯಾರಾದ್ರೂ ಮುಖ್ಯಮಂತ್ರಿ ಮಾಡುವ ಸಿದ್ಧತೆಯಲ್ಲಿ ಇದ್ದೀರಿ. ಹಾಗಾಗಿ ನಾವು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುವುದಿಲ್ಲ. ಇವತ್ತು ಈ ರಾಜ್ಯದ ಜನ ಎಲ್ಲ ಜಾತಿ ಧರ್ಮದವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒಪ್ಪಿ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಯಾವ ಧರ್ಮಕ್ಕೆ ಒಂದು ಕಿಂಚಿತ್ತು ತೊಂದರೆ ಕೊಡದಂತ ಒಂದು ಪಕ್ಷ ಈ ದೇಶದಲ್ಲಿದ್ರೆ ಅದು ಕಾಂಗ್ರೆಸ್ ಪಕ್ಷ ಬಿಟ್ಟು ಬೇರೆ ಯಾವ ಪಕ್ಷ ನಮಗೆ ಕಾಣಲಿಕ್ಕೆ ಸಿಕ್ಕುವುದಿಲ್ಲ. ಹಾಗಾಗಿ ಇವತ್ತು ನಂಜನಗೂಡಿನಲ್ಲಿ ನಡೆದಂತ ಬಹಳಷ್ಟು ದುಃಖವಾಗ್ತದೆ. ಪವಿತ್ರವಾದ ಆಂಜನೇಯ ದೇವರನ್ನು ದಾರಿಗೆ ಬಿಸಾಡಿಸಿ ಜೆಸಿಬಿಯಲ್ಲಿ ಹೊಡೆದು ನಿಮಗೆ ಹೇಗೆ ಮನಸ್ಸು ಬಂತು? ಆ ದೇವಸ್ಥಾನಕ್ಕೆ ನಿಮ್ಮ ಜೆಸಿಬಿ ಹೋಗಿ ನಿಲ್ಲಿಸುವಾಗ ನಿಮಗೆ ಪವಿತ್ರವಾದ ಸನಾತನ ಹಿಂದೂ ಧರ್ಮದ ಪಾವಿತ್ರ ಇರುವಂತ ಬಹಳಷ್ಟು ಮೂರ್ತಿಗಳನ್ನು ನೀವು ಕೆಡುವಾಗ ನಿಮಗೆ ಅದನ್ನು ಕೂತು ನೀವು ನೋಡಿಲ್ವಾ ಬೊಮ್ಮಯ್ಯನವರೇ? ನಿಮಗೆ ಸ್ವಲ್ಪ ಆದ್ರೂ ಬೇಸರ ಆಗಿದೆಯಾ? ಇಲ್ಲ. ಹಾಗಾಗಿ ನನ್ನ ಎಲ್ಲ ಧರ್ಮದ ಹಿರಿಯರು, ಯುವಕರು ಒಟ್ಟಾಗಿ ಈ ಬಿಜೆಪಿ ಸರ್ಕಾರವನ್ನು ರಾಜ್ಯದಿಂದ ಕೇಂದ್ರದಿಂದ ಆದಷ್ಟು ಬೇಗ ತಲುಪುವಂತ ಕಾರ್ಯ ಮಾಡಬೇಕಂತ ಮನವಿ ಮಾಡುತ್ತಾ ಇವತ್ತಿನ ನಮ್ಮ ಸದಾಶಿವ ಉಳ್ಳಾಲ್ರವರ ನೇತೃತ್ವದಲ್ಲಿ ಈ ಒಂದು ಅಗತ್ಯವಾದ ಪ್ರತಿಭಟನೆ ಮಾಡಿದ್ದಕ್ಕೆ ನಾನು ಎಲ್ಲರ ಪರವಾಗಿ ಅವರನ್ನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತೇನೆ. ಎಲ್ಲಾ ಜಾತಿ ಧರ್ಮದವರು ಒಟ್ಟಾಗಿ ಆ ದೇವಸ್ಥಾನ ಕೆಡುವನ್ನು ನಾವು ಖಂಡಿಸಬೇಕಂತ ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಮೈಸೂರು ಜಿಲ್ಲೆಯ ನಂಜನಗೂಡು ಪ್ರದೇಶದ ಆಂಜನೇಯ ದೇವಸ್ಥಾನ ಕೆಡವಿದ ಬಗ್ಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಶ್ರೀಯುತ ಸದಾಶಿವ ಉಳ್ಳಾಲ್ರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಂತ ಈ ಪ್ರತಿಭಟನಾ ಸಭೆಯ ಇಲ್ಲಿ ಆಗಮಿಸಿದಂತ ನಮ್ಮ ಆಜಿ ಕೋಟ್ಯಾಲ್ ಇಬ್ರಾಹಿಂ ರವರೇ, ಎಲ್ಲ ನಾಯಕರೇ, ಬಹುಶಃ ಬಿಜೆಪಿ ಒಂದು ಪಕ್ಷ ಬಲಿಷ್ಠವಾಗಿ ಹುಟ್ಟಿದ್ದೇ ಈ ದೇವರ ಹೆಸರು ಹೇಳಿಕೊಂಡು. ನಾವು ಸಣ್ಣದಿರುವಾಗ ಲಾಲ್ ಕೃಷ್ಣ ಅದ್ವಾನಿ ಅವರು ಬರೀ 4 ಸೀಟನ್ನು ಹಿಡಿದುಕೊಂಡು ಇಡೀ ದೇಶವ್ಯಾಪಿ ಬಾಬರಿ ಮಸೀದಿ ಮತ್ತು ರಾಮ ಮಂದಿರ ಕಟ್ತೇವೆ ಅಂತ ಹೇಳಿಕೊಂಡು ಜನರ ಹಿಂದೂ ಬಾಂಧವರಲ್ಲಿ ಅಪಪ್ರಚಾರವನ್ನ ತುಂಬಿಸಿ ಸುಮಾರು 300 ಪಾರ್ಲಿಮೆಂಟ್ ಸೀಟಿನವರೆಗೆ ಬಂದು, ಈಗ ಅದೇ ರೀತಿ ಪ್ರತಿ ಗ್ರಾಮಗಳಲ್ಲಿ ಕೂಡ ರಾಮ ಮಂದಿರಕ್ಕೆ ಇಟ್ಟಿಗೆ ಕಳುಹಿಸುವುದಂತೆ ಹೇಳಿಕೊಂಡು ನಾವು ಬಹಳಷ್ಟು ಚಿಕ್ಕದಿದ್ದೆವು. ಅದಕ್ಕೆ ಹಣ ಕಲೆಕ್ಷನ್ ಮಾಡುವುದು, ಆ ಇಟ್ಟಿಗೆಯನ್ನು ಸಾಗಿಸ್ಲಿಕ್ಕೆ ಅಂತ ಅಲ್ಲಲ್ಲಿ ಗುಡಿಗಳಲ್ಲೆಲ್ಲ ಪೂಜೆ ಮಾಡಿ ಇಡುವುದು, ಅದನ್ನು ಕೊಂಡೋಗುವಂತ ಕಾರ್ಯಕ್ರಮವನ್ನು ಮಾಡುವುದು, ಅದರೊಟ್ಟಿಗೆ ಬೇಕಾದಷ್ಟು ಹಣ ಕಲೆಕ್ಷನ್ ಮಾಡುವುದು, ಇದೇ ಅವರ ವ್ಯಾಪ್ತಿಯಾಗಿತ್ತು. ಅದೇ ರೀತಿ ಮುಂದುವರಿದು ಈ ದೇವಸ್ಥಾನ ಅಂತ ಹೇಳಿಕೊಂಡು ಹಿಂದೂಗಳನ್ನು, ಬಹುಶಃ ಎಲ್ಲಾ ಹಿಂದೂಗಳಿಗೂ ದೇವರ ಬಗ್ಗೆ ಬಹಳಷ್ಟು ನಂಬಿಕೆ ಇದೆ. ಬಹಳಷ್ಟು ಪ್ರದೇಶಗಳಲ್ಲಿ ದೇವಸ್ಥಾನಗಳು ಉತ್ತಮ ಸ್ಥಿತಿಯಲ್ಲಿ ನಡೆಸಿಕೊಂಡು ಹೋಗ್ತಾರೆ. ಪ್ರತಿ ಗ್ರಾಮದಲ್ಲಿಯೂ ಅದಕ್ಕೆ ವ್ಯವಸ್ಥೆಗಳಿದೆ. ಆದ್ರೆ ಇವರು ಬಿಜೆಪಿಯವರು ತಾವೇ ದೇವರಂದ್ರೆ ನಾವೇ ಅಂತ ಹೇಳಿಕೊಂಡು ಹಿಂದೂಗಳ ಭಾವನೆಯನ್ನ
ಬರೀ ಹಿಂದೂ ಮುಸ್ಲಿಂ ಕ್ರೈಸ್ತರು ಅಂತ ಹೇಳಿಕೊಂಡು ಅದನ್ನು ಹೊಡೆದುಕೊಂಡು ತಾವು ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿಕೊಂಡು ಈ ಅಪಪ್ರಚಾರವನ್ನು ಮಾಡುತ್ತಾ ಅದು ಪರಮಾವಧಿಯಾಯಿತು. ಇದು ದೇವರಿಗೂ ಬಹಳಷ್ಟು ಹಿಂಸೆ ಅಂತ ಕಂಡಿತು. ಹಾಗೆ ಈಗ ಅದೇ ಬಿಜೆಪಿ ಹಿಂದೂವಾದಿಗಳಿಗೆ ಈಗ ದೇವಸ್ಥಾನವನ್ನು ಒಡೆಯುವಂತ ಒಂದು ಕೆಟ್ಟ ಬುದ್ಧಿ ಬಂದಿದೆ. ಇದು ಅವರ ಆ 300ರಿಂದ ಪುನಃ ಅವರು 4 ಸ್ಥಾನಕ್ಕೆ ಹೋಗುವಂತ ಒಂದು ಲಕ್ಷಣ ಕಾಣ್ತದೆ. ಇದನ್ನು ನಾವೆಲ್ಲರೂ ಹಿಂದೂ ಬಾಂಧವರು ನಾವು ಇದನ್ನು ಪ್ರತಿಭಟಿಸಬೇಕು. ಅದರೊಟ್ಟಿಗೆ ನಮ್ಮ ಮುಸ್ಲಿಂ ಬಾಂಧವರು, ಕ್ರಿಶ್ಚಿಯನ್ ಬಾಂಧವರು ಎಲ್ಲ ನಮ್ಮೊಟ್ಟಿಗೆ ಇದ್ದಾರೆ. ಹಿಂದೂ ದೇವಸ್ಥಾನ ಎನ್ನುವುದು ಬಿಜೆಪಿ ಅವರ ಏನು ಸೊತ್ತಲ್ಲ, ಅದು ಪ್ರತಿಯೊಬ್ಬ ಹಿಂದುವಿನ ಸೊತ್ತು. ಮುಸ್ಲಿಮರಿಗೆ ಹೇಗೆ ಮಸೀದಿ ಅವರ ಪವಿತ್ರ ಸ್ಥಳವು, ಕ್ರಿಶ್ಚಿಯನ್ರಿಗೆ ಹೇಗೆ ಚರ್ಚ್ ಪವಿತ್ರ ಸ್ಥಳವು, ಅದೇ ರೀತಿ ಹಿಂದೂಗಳಿಗೂ ದೇವಸ್ಥಾನ ಎನ್ನುವುದು ಪವಿತ್ರ ಸ್ಥಳ. ಪ್ರತಿ ಗ್ರಾಮದಲ್ಲಿ ಒಂದೊಂದು ದೇವಸ್ಥಾನ ಇದೆ, ಅದಕ್ಕೆ ವ್ಯವಸ್ಥೆ ಇದೆ. ಅದಕ್ಕೆ ಬಿಜೆಪಿ ಅವರು ಏನು ಅಧಿಕಾರ ಚಲಾಯಿಸಬೇಕು ಅಂದ್ರೆ ಇಲ್ಲ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ನಾವು ಈ ಪ್ರತಿಭಟನೆಯನ್ನು ಇನ್ನೂ ತೀವ್ರಗೊಳಿಸಿ ಈ ಸರ್ಕಾರದ ಈ ಒಂದು ಕೆಟ್ಟ ಒಂದು ಕಾನೂನು ಬಾಹಿರವಾಗಿ ಈ ದೇವಸ್ಥಾನವನ್ನು ಅಥವಾ ಹಿಂದೂಗಳ ಭಾವನೆಯನ್ನು ಕೆರಳಿಸಿದ್ದನ್ನು ನಾವು ಪ್ರತಿಭಟಿಸಬೇಕಾಗಿ ನಾನು ತಮ್ಮೆಲ್ಲರ ಬರೋ ಕೇಳ್ಕೊಳ್ತೇನೆ. ಧರ್ಮದ ಬಗ್ಗೆ ಮಾತನಾಡುವ ಸರ್ಕಾರಕ್ಕೆ, ಜಾತಿವಾದಿ ಸರ್ಕಾರಕ್ಕೆ, ಕೋಮುವಾದಿ ಸರ್ಕಾರಕ್ಕೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಇವತ್ತು ಮೈಸೂರಿನಲ್ಲಿ ನಂಜನಗೂಡು ದೇವಸ್ಥಾನದ ಒಂದು ನೆಲಸಮ ಮಾಡಿದಂಥ ಪ್ರತಿಭಟನೆ ಸರ್ಕಾರದ ವಿರುದ್ಧ. ಈ ಪ್ರತಿಭಟನೆ ಸಭೆಯ ಪೂರ್ಣ ಜವಾಬ್ದಾರಿ ಹೊತ್ತು ಇವತ್ತು ವ್ಯವಸ್ಥೆ ಮಾಡಿದಂಥ ನಮ್ಮ ಬ್ಲಾಕ್ನ ನೂತನ ಅಧ್ಯಕ್ಷರಾದ ಸದಾಶಿವರವರೇ, ಹಾಗೆ ಎಲ್ಲ ಪಕ್ಷದ ಎಲ್ಲ ಹಿರಿಯ ಮಹಿಳಾ ಎಲ್ಲ ಮುಖಂಡರೇ, ಇವತ್ತು ನಂಜನಗೂಡು ದೇವಸ್ಥಾನದ್ದು ಒಂದು ನಮ್ಮ ಹಿಂದೂಗಳ ಒಂದು ಪವಿತ್ರ, ಹಿಂದೂಗಳ ದೇವಸ್ಥಾನ ಎಲ್ಲೇ ಇರಲಿ ಅದು ನಮಗೆ ಹಿಂದೂಗಳಿಗೆ ಪವಿತ್ರ. ಆ ದೇವಸ್ಥಾನವನ್ನು ಯಾವುದೇ ಒಂದು ಪೂರ್ವ ಒಂದು ಷರತ್ತಿಲ್ಲದೆ ಏನಿಲ್ಲದೆ ಏಕಾಏಕಿ ರಾತ್ರಿ ಹೊಡೆದಿದ್ದಾರೆ. ಕೇಳುವಾಗ ನಾವು ಸರ್ಕಾರ ಅದಕ್ಕೆ ಹೊಣೆಯಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಇದು ಹೊಡೆದವರು ಯಾರು, ಏನಂತ ಬೇಕು? ನಿಜವಾಗಿ ಸರ್ಕಾರದ ಒಂದು ಗೊತ್ತಿದ್ದಾದ ಒಂದು ಕೆಲಸ. ಅದೇನೇ ಇರಲಿ, ಇವತ್ತು ಹೊಡೆದಾಗಿದೆ, ನಮ್ಮ ಭಾವನೆಗೆ ಧಕ್ಕೆ ಉಂಟಾಗಿದೆ ಹಿಂದೂಗಳಿಗೆ. ಆದ್ರೆ ಇವತ್ತು ಎಲ್ಲಿಯಾದ್ರೂ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಇವತ್ತು ಪ್ರತಿ ಮಸೀದಿ ಹತ್ರ, ಪ್ರತಿ ಚರ್ಚಿನ ಹತ್ರ ಒಂದೊಂದು ಪೊಲೀಸ್ ವ್ಯಾನ್ ಇರುವಂತ ಪರಿಸ್ಥಿತಿ ಬರ್ತಾ ಇತ್ತು. ಇವತ್ತು ಅವರು ಏನ್ ಮಾಡಿದ್ರು, ಇವತ್ತು ನಮ್ಮ ಪ್ರತಿಭಟನೆ ಸಭೆಗೆ ಒಂದು 3 ಪೊಲೀಸ್ ಇದೆ. ಹೆಚ್ಚಾಗಿರುವಾಗ ಕಾಂಗ್ರೆಸ್ ಅವರು ಪ್ರತಿಭಟನೆ ಅಂತ ಹೇಳಿದ್ರೆ ಏನು ಶಾಂತಿಯುತ ಏನಿದ್ರು ಇವತ್ತು ತೊಂದರೆ ಇಲ್ಲ. ನಿಜವಾಗಿ ಬಿಜೆಪಿ ಸರ್ಕಾರ ಇದ್ದು ಇವತ್ತು ಒಂದು ದೇವಸ್ಥಾನ ಹೊಡೆದಿದ್ರೆ ಅದರ ಬಗ್ಗೆ ಯಾವುದು ಸುಳ್ಳು ಇರ್ತದಿಲ್ಲ. ಇವತ್ತು ಒಂದು ಚೂರು ಹಿಂದೂ ಬಾಂಧವರಿಗೆಲ್ಲ ಮೋದಿ ಜನ್ಮಾಚರಣೆ ವಿಷಯದಲ್ಲಿ ಭಾರಿ ಖುಷಿಯಲ್ಲಿದ್ದಾರೆ. ನಮ್ಮ ದೇವಸ್ಥಾನ ಹೊಡೆದಿದೆ ಅಂತ ಯಾರಿಗೂ ಒಂದು ಬೇಸರ ಅಂತ ಬಿಜೆಪಿಯವರಿಗೆ ಅದರ ಬಗ್ಗೆ ಒಂದು ಸುಳ್ಳು ಇರುವುದಿಲ್ಲ ಅವರ ಎದುರುಗಡೆ. ಹಾಗಿರುವಾಗ ಇದೆಲ್ಲ ನಾಟಕ. ಯಾಕಂತ ಹೇಳಿದ್ರೆ ಓಟಿಗೆ ಬೇಕಾಗಿ ನಾವು ಹಿಂದೂಗಳು ಬೇಕು, ಓಟು ಆದ ನಂತರ ಹಿಂದೂಗಳು ಎಲ್ಲೂ ಬೇಡ. ಯಾಕಂತ ಹೇಳಿದ್ರೆ ಅದು ಅರ್ಥ ಆಗ್ತಾ ಇಲ್ಲ, ಅದು ಗೊತ್ತಿಲ್ಲ ಈ ರೀತಿ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿಯೂ ಇವತ್ತು ನಮ್ಮ ಪ್ರತಿಭಟನೆ ಅಂತ ಹೇಳಿದ್ರೆ ನಮ್ಮ ಭಾರತದ ಒಂದು ಪ್ರಜಾಪ್ರಭುತ್ವ ಒಂದು ವಿಷಯವನ್ನು ಎತ್ತಿ ತೋರಿಸಿದೆ. ಯಾಕಂತ ಹೇಳಿದ್ರೆ ನಮ್ಮ ಒಂದು ಧಾರ್ಮಿಕ ದೇವಸ್ಥಾನವನ್ನು ಹೊಡ್ತಾ ಇದರಲ್ಲಿ ನಮ್ಮ ಭಾರತ ಸಂಸತ್ತಿನಲ್ಲಿರುವ ಹಿಂದೂಗಳಿಗೆ ಸಪೋರ್ಟ್ ಆಗಿ ಮುಸ್ಲಿಮಾನ್ ಬಾಂಧವರು, ಕ್ರಿಶ್ಚಿಯನ್ ಬಾಂಧವರು ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಇವತ್ತು ಪ್ರತಿಭಟಿಸುತ್ತಾರೆ ಅಂತ ಹೇಳಿದ್ರೆ ನಿಜವಾಗಿಯೂ ನಮಗೆ ಒಂದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಅದೊಂದು ಹೆಮ್ಮೆಯ ವಿಷಯ. ಯಾಕಂತ ಹೇಳಿದ್ರೆ ಇವತ್ತು ಹಿಂದೂಗಳು ಸ್ವಲ್ಪ ಆಲೋಚನೆ ಮಾಡಬೇಕು. ಒಂದು ಅದು ಎರಡನೇ ಅಂತ ಹೇಳಿದ್ರೆ ಇವತ್ತು ನಮಗೆ ನಿಜವಾಗಿಯೂ ನಮಗೆ ಒಂದು ಎಲ್ಲಾ ಧರ್ಮದವರಿಗೆ ಬದುಕಲಿಕ್ಕೆ ಸಾಧ್ಯವಿಲ್ಲದ ರೀತಿ ಇದು ಮುಖ್ಯವಾಗಿಯೂ ಇವತ್ತು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಮೊನ್ನೆ ನಾನು ನಮ್ಮ ಭಗವತಿ ಬ್ಯಾಂಕ್ ಹತ್ರ ನಾನು ಕೆಳಗೆ ನಿಂತಿದ್ದೆ. ಆಗ ಒಂದು ನಮ್ಮ ಹಿಂದೂ ಧರ್ಮದ ಹೆಂಗಸು ಒಂದು ಮೂಗಿನ ಒಂದು ಮೂಕುತ್ತಿಯನ್ನು 200 ರೂಪಾಯಿಗೆ ಹಣ ಇಡಲಿಕ್ಕೆ ನಮ್ಮ ಬ್ಯಾಂಕಿಗೆ ಮೇಲೆ
ಬಂದಿದೆ. ಆಗ ನಾನು ಹೇಳಿದೆ ಏನು ವಿಷಯ, 200 ರೂಪಾಯಿಗೆ ಮುಕ್ಕುತ್ತಿರುವಂತ ಒಂದು ಪರಿಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ಅದು ಇವತ್ತು ಮೋದಿ ಸರ್ಕಾರದಿಂದ. ಇಲ್ಲದ್ರೆ ಅದು ಯಾಕಂದ್ರೆ ಅನ್ನಕ್ಕೆ ಅವರಿಗೆ ವ್ಯವಸ್ಥೆ ಇಲ್ಲ. ಅಂತ ಪರಿಸ್ಥಿತಿ ಇರುವಾಗ ಇನ್ನೂ ಇದನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಪೆಟ್ರೋಲ್ ಏರಿದ್ರೆ ನಮ್ಮ ಯುವಕರು ಹೇಳ್ತಾರೆ ಅಫ್ಘಾನಿಸ್ತಾನದಲ್ಲಿ 3,000 ಆಗಿದೆ ಅಂತ. ಅಂದ್ರೆ ನಮ್ಮವರು ಯಾರು ಕಲೀಲಿಲ್ಲ, ಅವರಿಗೆ ಎಜುಕೇಶನ್ ಇಲ್ಲ, ಇದು ಇಲ್ಲದಾಗೆ ಮಾಡ್ತಾ ಇದ್ದಾರೆ. ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಈ ಧರ್ಮವನ್ನು ಕಟ್ಟಿಕೊಂಡು ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ. ಇನ್ನಾದ್ರೂ ಇವತ್ತು ದೇವಸ್ಥಾನ ಉಳಿದಿದ್ದಾರೆ, ಯಾರಾದ್ರೂ ಪ್ರತಿಭಟನೆ ಇಲ್ಲಿ ಮಾಡಿದ್ರ? ಯಾರಾದ್ರೂ ಇಲ್ಲಿ ಒಂದು ಸಾಂಕೇತಿಕವಾಗಿ ಬಜರಂಗ ದಳದವರು ಒಂದು ಪ್ರತಿಭಟನೆ ಮಾಡಿದ್ದಾರೆ? ಇಲ್ಲ ಇಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಇವತ್ತು ಗಲ್ಲಿಗಲ್ಲಿಯಲ್ಲಿ ಹಿಂದೂಗಳ ಪ್ರತಿಭಟನೆ ಆಗ್ತಾ ಇತ್ತು. ಹಿಂದೂಗಳ ಪ್ರತಿಭಟನೆ ಗಲ್ಲಿಗಲ್ಲಿಯಲ್ಲಿ ಆಗ್ತದೆ. ಹಾಗಾದ್ರೆ ಅದು ರಾಜಕೀಯ ಲಾಭ ಅಂತ ಇವತ್ತು ಜನರಿಗೆ ಅರ್ಥ ಆಗ್ಬೇಕು. ಯಾಕಂತ ಹೇಳಿದ್ರೆ ಈ ರೀತಿ ಅನ್ಯಾಯ ಯಾರಿಗೂ ಮಾಡಬಾರ್ದು. ನಮ್ಮ ಧಾರ್ಮಿಕ ನಮ್ಮ ಹಿಂದೂ ಬಾಂಧವರು, ನಿಜವಾಗಿ ನಾನು ಹಿಂದೂ ಬಾಂಧವರಿಗೆ ಹೇಳ್ತಾ ಇದ್ದೇನೆ, ಬಿಜೆಪಿ ಸರ್ಕಾರದಿಂದ ಹಿಂದೂ ಬಾಂಧವರಿಗೆ ಯಾವುದು ಲಾಭ ಇಲ್ಲ. ಸುಮ್ಮನೆ ನಮ್ಮನ್ನು ಹಾಗೂ ಅಲ್ಪಸಂಖ್ಯಾತರ ಎತ್ತಿಕೊಟ್ಟು ಕೆಲಸ ಮಾಡ್ತಾ ಇದ್ದಾರೆ ಹೊರತು ಬೇರೆ ಒಂದು ನ್ಯಾಯ ಪೈಸೆ ನಮ್ಮ ಜೀವನಕ್ಕೆ ಲಾಭ ಇಲ್ಲ. ಇದು ಹಿಂದೂಗಳ ಅರ್ಥ ಮಾಡಿಕೊಳ್ಳಿ. ನೀವು ನಿಜವಾಗಿ ಮುಂಬರುವ ದಿನಗಳಲ್ಲಿ ಈ ಬಿಜೆಪಿಯನ್ನು ನೀವು ಪೂರ್ತಿ ಬಹಿಷ್ಕರಿಸಿ ನಮ್ಗೆ ಎಲ್ರಿಗೆ ಬದುಕುವಂತ, ಎಲ್ರಿಗೂ ಒಂದು ಹಕ್ಕು ಚಲಾವಣೆ ಮಾಡುವಂತ ಒಂದು ಸರ್ಕಾರವನ್ನು ನಿರ್ಮಾಣ ಮಾಡ್ಬೇಕಂತ ಹೇಳಿ ನಾನು ಇವತ್ತು ಬಂದ ಎಲ್ರಿಗೂ ನನ್ನ ವಾಕಿನ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಪ್ರತಿಭಟನೆ ತೊಂದರೆಗೊಂಡು ಬಸ್ ಸ್ಟ್ಯಾಂಡ್ ನಲ್ಲಿ ನಡೀತಾ ಇದೆ. ಅಧ್ಯಕ್ಷರೇ, ಬಹುಶಃ ಈ ಪ್ರತಿಭಟನೆಯನ್ನು ದೇವಸ್ಥಾನದ ಎದುರುಗಡೆ ಮಾಡಿದ್ರೆ ಬಹಳ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಬಹಳಷ್ಟು ಬೇಸರ ಆಗ್ತಾ ಇದೆ. ಧರ್ಮ, ದೇವರು, ರಾಮನ ಹೆಸರಲ್ಲಿ, ದೇವರ ಹೆಸರಲ್ಲಿ, ಹಿಂದುತ್ವದ ಹೆಸರಲ್ಲಿ ರಾಜಕಾರಣವನ್ನು ಮಾಡಿಕೊಂಡು ಇವತ್ತು ಅದಕ್ಕೆ ಬೆನ್ನ ಹಿಂದೆ ಬಂದು ಚೂರಾಟುವಂತ ಸಂಪ್ರದಾಯದ ಈ ಬಿಜೆಪಿ ಸರ್ಕಾರವನ್ನು ಜನರು ಇನ್ನೂ ಕೂಡ ಜೈಕಾರ ಆಡುವುದನ್ನು ನೋಡುವಾಗ ನಮಗೆ ಬೇಸರ ಆಗ್ತಾ ಇದೆ. ಬಂಧುಗಳೇ, ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಕಬಿಯರ ಜಿಲ್ಲೆ ಅಂತ ಹೇಳ್ತಾರೆ. ಯಾವ ರೀತಿ ಹಿಂದೂ ಧರ್ಮವನ್ನು, ಹಿಂದುತ್ವವನ್ನು ಪೋಷಿಸಿಕೊಂಡು ಬಂದು ಇವತ್ತು ರಾಜಕಾರಣ ಮಾಡುತ್ತಿರುವ ಏಕೈಕ ಪ್ರಥಮ ಲಿಸ್ಟ್ನಲ್ಲಿರುವಂತಹ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. ಆದ್ರೆ ಇವತ್ತು ಏನಾದ್ರು 6,500 ದೇವಸ್ಥಾನ ಮಠ ಮಂದಿರಗಳಲ್ಲಿ 2,500 ದೇವಸ್ಥಾನಗಳಿಗೆ ಈಗಾಗಲೇ ಧ್ವಂಸ ಮಾಡಲು ನೋಟಿಸ್ ಬಂದಿದ್ದು, ಅದರಲ್ಲೂ ಕೂಡ ನಮ್ಮ ರಾಜ್ಯದ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ದೇವಸ್ಥಾನ
ನಿಮ್ಮ ನಿಮ್ಮ ಹುಡುಕಾಟ ಮಾಡಬಹುದು. ನಮಗೆ ಬೇಸರ ಆಗ್ತಾ ಇದೆ. ದೇವಸ್ಥಾನದ ಹೆಸರುಗಳಲ್ಲಿ, ಮಂದಿರಗಳ ಹೆಸರುಗಳಲ್ಲಿ, ಭಜನಾ ಮಂದಿರದ ಹೆಸರುಗಳಲ್ಲಿ ನೀವು ಮೋದಿಜಿಯ ಪದ ಹಾಕಿ ನೀವು ಭಕ್ತಿಗೆ ಆಚರಣೆ ಮಾಡ್ತಿದ್ದೀರಿ. ಅವರು ಯುಗ ಪುರುಷರಲ್ಲ, ಸ್ವಾಮೀಜಿ ಅಲ್ಲ, ದೇವರ ಪುರುಷ ಅಲ್ಲ. ಅವರು ಕೂಡ ಒಬ್ಬ ರಾಜಕೀಯ ವ್ಯಕ್ತಿ ಅಂತ ಹೇಳಿಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಅದಕ್ಕೆ ಇವತ್ತು ಮಠ ಮಂದಿರ ಆಗಿರ್ಬೋದು, ವ್ಯವಸ್ಥಾಪಕರಾಗಿರ್ಬೋದು, ಅದರಲ್ಲಿ ಎಲ್ಲರ ಬೇಡಿಕೆಗಳು ಇರ್ತದೆ. ಪ್ರತಿ ಮನೆಗೆ ನೀವು ಬೇಡಿಕೆ ಬರ್ತೀರಿ. ಅದು ಕಾಂಗ್ರೆಸ್ನವರ ಮನೆಗೆ ಬರ್ತೀರಿ, ಕಮ್ಯುನಿಸ್ಟ್ನವರ ಮನೆಗೆ ಬರ್ತೀರಿ, ದಳದವರ ಮನೆಗೆ ಬರ್ತೀರಿ. ಇವತ್ತು ಮುಸಲ್ಮಾನರು ಅದಕ್ಕೆ ದೇಣಿಗೆ ಕೊಡ್ತಾರೆ, ಕ್ರಿಶ್ಚಿಯನ್ಗಳು ಕೊಡ್ತಾರೆ. ಎಲ್ಲರೂ ಕೂಡ ಜಾತ್ಯತೀತ ಮನೋಭಾವನೆಯಿಂದ ನಮ್ಮ ಊರಿನ ದೇವಸ್ಥಾನ, ನಮ್ಮ ಊರಿನ ಮಂದಿರ ಎಂಬ ನೆಲೆಯಲ್ಲಿ ಬಹಳ ಭಕ್ತಿಯಿಂದ ದೇಣಿಗೆ ಕೊಡ್ತೀರಿ. ಇವತ್ತು ಅದೇ ಮಂದಿರದ ಹೆಸರಲ್ಲಿ ಇವತ್ತು ಮೋದಿಜಿಯ ಪಟವನ್ನು ಹಾಕಿಕೊಂಡು, ಮೋದಿಜಿಯ ಬಣ್ಣವನ್ನು ಹಾಕಿಕೊಂಡು ಯಾವ ಧರ್ಮದ ಮೇಲೆ ನೀವು ಹಾಕಿದ್ದೀರಿ ಅಂತ ನಾನು ಇಲ್ಲಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ನಾವೊಂದು ಪ್ರತಿಭಟನೆ ಮಾಡುವ ಈ ಸಂದರ್ಭ ಇದು ಬರೀ ಸಾಂಸ್ಕೃತಿಕ ಪ್ರತಿಭಟನೆ. ನಮಗೆ ಬೇಸರ ಆಗ್ತಾ ಇದೆ. ತುಳುನಾಡಿನ ದೈವಾರಾಧನೆಯನ್ನ ಕೊರಗಜ್ಜನ ಕಥೆಗಳು ಈ ಒಂದು ಕಾನೂನು ಪಾಲನೆಯಾದರೆ ಬಹುತೇಕ ನಮ್ಮ ನಾಡಿನ ಕುಲಗಜ್ಜ ಕಥೆಗಳು ಅಥವಾ ಕಥೆಗಳು ಸರ್ವನಾಶ ಆಗ್ತದೆ. ಇದನ್ನು ಕೂಡ ನಾವು ಕಾಂಗ್ರೆಸ್ ಕಾಂಗ್ರೆಸ್ ಸಮಿತಿ ಖಂಡಿತವಾಗಿ ಇದರ ಬಗ್ಗೆ ಎಚ್ಚೆತ್ತುಕೊಂಡು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡುತ್ತಿದ್ದೇವೆ. ಯಾವ ಒಂದು ದಿನ ನಿಮ್ಮ ದೊಡ್ಡ ವಿಕಾಸದ ರಾತ್ರಿ ಆಗಲಿ ಕೊರಗಜ್ಜನ ಕಥೆಯನ್ನು ಮುಟ್ಟಿದ್ರೆ ನಿಮ್ಮ ಕೈಕಾಲನ್ನು ಪಡೆಯುವುದು ಖಂಡಿತ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲ ಸರ್ವ ಹಿಂದೂಗಳು ಇದರ ಬಗ್ಗೆ ಪ್ರತಿಭಟಿಸಿ ಮುಂದಿನ ದಿನಗಳಲ್ಲಿ ಅವರಿಗೆ ಒಳ್ಳೆಯ ಬುದ್ಧಿ ಬರುವ ಹಾಗೆ ಪ್ರತಿಭಟಿಸಬೇಕಾಗಿ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕಾಂಗ್ರೆಸ್ ಪಕ್ಷದ ಉಳ್ಳಾಳ ಬ್ಲಾಕ್ ಅಧ್ಯಕ್ಷರೈನ ಹಿರಿಯರೈನ ಸದಸ್ಯ ಮಕ್ಕ ಮಾತ ನಾಯಕನಗ್ಲಿಗ್ಲ ವಂದನೆ ಮಂತೊಂದು ಯಾನೆ ಕರ್ಣ ಸರಿ ನಮ್ಮ ಪೇಪರ್ ಟಿವಿ ನಮ್ಮ ರಾಜ್ಯದ ಮಂತ್ರಿಯನ್ನ ಈಶ್ವರಪ್ಪರು ಒಂದು ಹೇಳಿಕೆ ಕೊರಿಯರು ಹಿಂದುಳಿಗೆ ದಾದಾನರ ತೊಂದರೆ ಎಂಕುಲು ಬುಡ್ಪುಜ ಎಂಕುಲ ಸರ್ಕಾರ ಬದ್ಧವಾದ ಉಂಡು ಬಂದಿದೆ. ಅವೇ ಹಿಂದುಳು ಬಡ ಹಿಂದುಳು ಬೆದರ್ಸಿ ಕಟ್ಟಿನ ದೇವಸ್ಥಾನ ಇನ್ನು ಪೊಡಿ ಮಾಡ್ಕೊಂಡಾಗ ಈಶ್ವರಪ್ಪರು ಓಡ್ಲೆ ಕೇಳೊಂದುಳ್ಳೆ ಅಂಚನೆ ಕರಿನ ಬಾರಿ ಬಂಟ್ವಾಲಡೆ ರಮಣ ತರೈ ದೇವಸ್ಥಾನದ ಹರಿಗಣಪನೆ ಮುಂತಾರು ಬಂದು ಜೋಕ್ಲೇನೆ ಸಾಲದ ಎಲೆಯ ಜೋಕ್ಲೇನೆ ಬಟ್ಟಲು ಕೊಟ್ಟದು ಪ್ರತಿಭಟನೆ ಮಂದಿನ ಇನ್ನು ಮುಗುಳು ಓರ್ಲೆ ಕೇಳೊಂದುಳ್ಳೆ ಅಂಚನೆ ಕೋಣಾಜ ಸ್ಟೇಷನ್ ಒಂಜಿ ಕೊಲೆ ಪ್ರತಿಭಟನೆ ಮಾಡಿದಾಗ ನಮ್ಮ ಈ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆದ ಎಂಪಿ ಪೊಲೀಸ್ ಇಲಾಖೆ ಬೆದರಿಕೆ ಬಾರದು ಇಡೀ ಜಿಲ್ಲೆಗೆ ತೂಕೊಟ್ಟು ಬಂದಿರು ಇನಿ ಹಿಂದುಳಿ ದೇವಸ್ಥಾನಕ್ಕೆ ಈ ನಮನೆ ಆವನು ಪೋನಾಗ ಜರಿತಂದು ಪೋನಾಗ ಮೇರೆ ಓಡ್ಲೇರು ಜನಕ್ಕೆ ಮೋಸ ಬಂದದು ಇನಿ ಜನಕ್ಕೆ ಪ್ರತಿ ಸತ್ಯಾಂಶ ಗೊತ್ತಾಂಡು ಈ ಕಾಂಗ್ರೆಸ್ ಪಕ್ಷ ಹಿಂದೂ ಪರವಾದ ಮಾತಾ ಜಾತ ಪರವಾದ ಉಂಟು ಪಂಡ್ಪುಣ ಸತ್ಯ ಮಾತ್ರ ತೆರಿಪಾಯರು ಈ ಬಿಜೆಪಿ ಮುಸ್ಲಿಂ ಕ್ರಿಶ್ಚಿಯನ್ ಹಿಂದೂ ಬಂದು ಜನಕ್ಕೆ ಕರೆತಾಂಡದು ಇನಿ ಬಳ್ಳಾರಿ ಕ್ಲಿಯರ್ ಪೋಂಡ ಹಿಂದುಳಿದ ವರ್ಗದ ಕೂಡ ಎದೇ ಜನ ಉಳ್ಳೇರು ಆ ಗೋಪಾಲ ಪೂಜಾರಿ ಶ್ರೀನಾ ಪೂಜಾರಿ ಉದಯ ಪೂಜಾರಿ ಬಂದು ಗುರ ಪೂಜಾರಿ ಬಲಿ ಬಂದಿನ ಈ ಬಿಜೆಪಿ ಪಕ್ಷವು ಧಿಕ್ಕಾರ ಈ ಬಿಜೆಪಿ ಸರ್ಕಾರದ ಎತ್ತಿನಿಂದ ನಮ್ಮ ಹೋರಾಟಕ್ಕೆ ಮಾತ್ರ ರೆಡಿಯಾದ ಮುಕ್ಕಳು ನಕಲಿ ಹಿಂದೂ ತತ್ತೇನು ನಿಜ ನಮ್ಮ ಮಾತೆಲ್ಲ ಸೇರಿ ಮುಕ್ಕಳನ್ನು ಜಬಳಿ ಹೋರಾಟ ಮಾಡ್ಕೊಂಡು ಬಂದ ಮಾತೆಲ್ಲ ಕಲಕಲ ವಿನಂತಿ ಮಾಡ್ಕೊಂಡು ಅಧ್ಯಕ್ಷರಾದಂತಹ ಶ್ರೀಮತಿ ದೇವಕಿಯವರು ಶುಭ ವಂದನೆ ತಂದ ಒಂದು ಇನ್ನಿತ ಈ ಒಂದು ಪ್ರತಿಭಟನೆ ಬಗ್ಗೆ ರೆಡ್ ಪಾತ್ರೆಯನ್ನು ಬಂದಿದ್ದಾರೆ ಮನಸ್ಸು ಮಾಡ್ತೋದಿಲ್ಲ ಇದು ನಮ್ಮ ಮಾತು ಸೇರ್ದಿಂದ ಬಂದ ಒಂಜಿ ಹಿಂದೂ ಧರ್ಮದ ದೇವಸ್ಥಾನ ಜಪ್ತ ಪಾಡಿಯರು ಬಂದಿನ ಒಂದು ಉದ್ದೇಶ ಇನಿ ಒಂಜಿ ದೇವಸ್ಥಾನ ಜರ್ತಿನ ತೂದು ನಮ್ಮ ಕನ್ನಡ ನೀರ್ ಬರ್ತಿರಂಜಿನ ಪರಿಸ್ಥಿತಿ ಬರ್ತದೆ. ಇದೇ ನಮ್ಮ ದಕ್ಷಿಣ ಕನ್ನಡ ಸುಮಾರು ದೇವಸ್ಥಾನಗಳು ಉಂಟು, ಪುರಾತನ ದೇವಸ್ಥಾನಗಳು ಉಂಟು. ಇನ್ನೇ ಅಕ್ಕಲಿಗಲ್ಪ ದಾದಾಂಡ ತೊಡಕು ಭಕ್ತರು ಬಂದಾಂಡ ಮಾತು ದೇವಸ್ಥಾನ ಬರ್ತಾರೆ ಮಕ್ಕಳು ತಯಾರಿಲ್ಲ ಮಕ್ಕಳು ಅಪ್ಪಗ ಮಲ್ಲ ಮಲ್ಲ ಕಂಪನಿ ಮಕ್ಕಳಿಗೆ ಮಲ್ಲ ಮಲ್ಲ ವ್ಯಾಪಾರ ಮಾಡ್ಕೊಂಡ ಮಕ್ಕಳಿಗೆ ಜಾತಿ ಕೊಟ್ಟು ಮಲ್ಲ ಮಲ್ಲ ಬಿಲ್ಡಿಂಗ್ ಕಟ್ಟವನಂಚಿದ ಶಕ್ತಿ ಮಕ್ಕಳು ಇದು ದೇವಸ್ಥಾನ ಎತ್ತಿನ ನೋಡಿಕೊಂಡಂಚಿನ ಶಕ್ತಿ ಮಕ್ಕಳಿಗೆ ಅಯೋಧ್ಯೆ ರಾಮ ಮಂದಿರವನ್ನು ಕಟ್ಟೋದಂಚಿನ ಮಕ್ಕಳಿಗೆ ಕರ್ನಾಟಕದ ದೇವಸ್ಥಾನ ದಾತ ಮಂತ್ರ ಕರ್ನಾಟಕ ಬಗ್ಗೆ ನೀತಿ
ರಾಜ್ಯದ ಅಗಲಿಗೆ ಒಂದು ನೀತಿ ಅದು ಸರಿಯಾ ನಮ್ಮ ಮಾತಿನ ಅರ್ಥ ಮಾಡ್ಕೊಂಡು ನಾಯಿ ಪಂಡ ದೇವಸ್ಥಾನ ನಮ್ಮ ಹಿರಿಯರು ಕಟ್ಟಿದ್ರೆ ನಾಯಿ ಪಂಡ ದೇವರು ನಮ್ಮ ತೋರಿಸಿದ್ರು ದೇವರ ನಮ್ಮ ಒಂದು ಪ್ರಾರ್ಥನೆ ಮಾಡ್ಕೊಂಡು ನಮ್ಮ ಒಂದು ಕೈ ಮಗಿದ ಅಡ್ಡ ಹೋರಾಟ ಬಂದ ದೇವರ ಒಂದು ಮೂರ್ತಿಯ ಕಲ್ಲ ಹಿಂಚಿನಾನೆ ಒಂದು ಅಲ್ಲಿ ಗೋಡೆ ನಮಗೆ ಪ್ರಾರ್ಥನೆ ಮಾಡ್ತಾರೆ ಆಪೋಸಿಟ್ ಪಂಪಿನ ಉದ್ದೇಶ ಎಲ್ಲಿಂದ ಬಂದಿರೋ ದೇವಸ್ಥಾನ ಕಟ್ಟಕೊಂಡು ಬಂದಿದೆ ಅದನ್ನು ನಮ್ಮ ಆರಾಧನೆ ಮಾಡ್ಕೊಂಡು ಬರ್ತಾ ಪ್ರತಿಯೊಂದು ಇನ್ನೆಲ್ಲ ಆರಾಧನೆ ಮಾಡ್ಕೊಂಡು ಬರ್ತೇವೆ ಸಂದರ್ಭಗಳು ಎಂಟು ಗಂಡರು ತೋರಿನಂಚಿನ ಹಿಂದೂ ಮಾತ್ರ ತಂದೆ ಮುಸಲ್ಮಾನರಲ್ಲ ಕ್ರಿಶ್ಚಿಯನ್ ದಕ್ಕಲ್ಲ ನಮ್ಮೊಟ್ಟಿಗೆ ದೇವಸ್ಥಾನದ ಬರ್ತದೆ ಕೈ ಮುಗಿದಿನ ಏತೋ ಎಂಗಳು ತೂತ ಅಕ್ಕಲ ದೇಣಿಗೆಯನ್ನು ಕೊಡ್ತೀನಲ್ಲ ಎಂಗಳು ಏತೋ ತೂತ ಉದಾಹರಣೆಗೆ ನೀಲ ಈ ವರ್ಷನೇ ಅವಡೆ ಕರಿಯ ವರ್ಷನೇ ಅವಡೆ ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೊಡ್ತೀನ ಮುಸಲ್ಮಾನ್ ದಕ್ಕಲ್ಲ ಉಳ್ಳೇರು ಕ್ರಿಶ್ಚಿಯನ್ ದಕ್ಕಲ್ಲ ಉಳ್ಳೇರು ನಮ್ಮ ಹಿಂದೂ ಮಾತಾಡ ಕೊಡ್ತೀನಿ ಇದೇ ರಾಮ ಮಂದಿರ ಎಲ್ಲಿಂದ ಬರ್ತದೆ ಮಕ್ಕಳು ಪಾಸ್ ಕಲೆಕ್ಷನ್ ಮಾಡ್ಕೊಂಡು ಹೋಗಿರುತ್ತಾ ಇದು ರಾಮ ಮಂದಿರ ಮಾತ್ರ ರಾಮ ದೇವರ ಮಾತ್ರ ದೇವರ ಮಕ್ಕಳಿಗೆ ಬಾಕಿದ ದೇವರ ಮಕ್ಕಳತ್ತ ರಾಮನ ನಿಜವಾಯಿನ ಭಕ್ತಿ ಹನುಮಂತೆ ಆ ಹನುಮಂತನ ದೇವಸ್ಥಾನದ ಮಕ್ಕಳಿಗೆ ಆ ದೇವರು ಬರ್ತಾರೆ ಹನುಮಂತನ ಶಕ್ತಿನ ಮಕ್ಕಳು ಆ ಶಕ್ತಿ ಆ ಶಕ್ತಿಗೆ ಒಂದು ಕನಪೆ ಹಂಚಿನ ಕೊಂಚ ಸಾಧ್ಯನ ಮಕ್ಕಳು ತಂತೇರು ಇದು ತಪ್ಪು ಇದು ದಾಯಕಂಡ ಇದು ಹಿಂದೂ ನೋಡಿ ಬಂದಿನ ಒಂದೇ ಪದನ್ನು ಅక్కడ ರಾಜಕಾರಣಿಗೆ ಆದ್ಮೇಲೆ ಇನ್ನು ಕರ್ನಾಟಕದ ನಮ್ಮ ಬಿಜೆಪಿನೇ ಒಂದು ಅಧಿಕಾರ ಉಂಟು ಕೇಂದ್ರದ ನಮ್ಮ ಬಿಜೆಪಿನೇ ಅಧಿಕಾರ ಉಂಟು ಇನ್ನೇ ಮಕ್ಕಳು ಒಂದು ಇಲ್ಲದ ಯಜಮಾನಿ ಇಲ್ಲದ ಸಂಸಾರ ನಿಭಾಯಿಸೋದು ಪ್ರತಿರಂಚಿನ ಒಂದೇ ಯಜಮಾನಿನ ಕೊಲೆ ಇನ್ನು ಇಲ್ಲ ತಾಯಿಗೆ ಕೈಗಾರಿಕಾ ಓಟ್ ಕಾರ್ಡ್ನಂಚಿನ ಮನಸ್ಸು ಮಕ್ಕಳಿಗೆ ಬೈಗಂಡು ಇಂಚಿನ ಬಿಜೆಪಿ ಮಕ್ಕಳಿಗೆ ನಮ್ಮ ಓಟ್ ಕಾರ್ಡ್ ಇಂಚಿನ ಬಿಜೆಪಿ ಮಕ್ಕಳಿಗೆ ಅಧಿಕಾರ ನಮ್ಮ ಏತು ಸರಿ ನಮ್ಮ ಮಾತು ಜಗನೇ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಇತ್ತಿನ ಬೇರೆ ಪಕ್ಷ ತೂದು ಅರ್ಥ ಮಾಡ್ಕೊಂಡು ದಯಪಂಡ ಕೊಂಚ ಸಂಘಟನೆಯನ್ನು ಮಾಡ್ಕೊಂಡು ಮಾತು ಜೋತಿನ ಜವನೇ ತಲೆನ ಹಾಳು ಮಾಡ್ತದೆ ಅದು ಅಧಿಕಾರದ ಬರ್ತದೆ ಮಾತಾಡೋದ ಏನೇ ಆಯ್ ತಪ್ಪು ಮಾಡ್ಕೊಂಡು ಬಂದಾಡ ಆ ಎದುರು ಒಂದೇ ಬಂದಾಡ ಅವನ ದೂರ ನೋಡ್ಕೊಂಡು ಮಕ್ಕಳು ಅಧಿಕಾರಗಳು ಅವ್ರು ಮೆರೆಯೋದು ಇನ್ನು ಕೋಟಿ ಕೋಟಿ ಖರ್ಚು ಮಾಡ್ತದೆ ಅಧಿಕಾರದ ಬೈದರೆ ಇನ್ನೇನೆ ಒಂದು ಗ್ಯಾಸ್ ಒಂದು ಪೆಟ್ರೋಲ್ ಒಂದು ಡೀಸೆಲ್ಗೆ ಇನ್ನು ಬೋಟಿ ಬೆಲ್ಲ ಕೊಟ್ಟರು ಖುಷಿ ಮಕ್ಕಳಕ್ಕೆ ಏನ ಒಂದು ಅಂಡ ಒಂದು ಸಂದರ್ಭ ಎಂಟುಗೆ ಪುಂಜೋಗಕ್ಕೆ ಯಾರು ಬಂದ ಒಂದು ಸಂದರ್ಭ ಗ್ಯಾಸ್ ಇಂಜನ್ನಿನ ಕೊಟ್ಟರು ನಮ್ಮ ಉತ್ಪನ್ನ ಮಗ ಮಟ್ಟಿಗೆ ಗೆಲ್ಲಿನ ಅರ್ಥದ ತಂದದ್ದು ದಿಕ್ಕಲಿಗೆ ತೂರು ಮಾಡ್ತದೆ ನುಪ್ಪು ಕಚ್ಚುಕು ಮಾಡ್ತದೆ ತಿಂದಿನ ನಮ್ಮ ಈ ಪುಂಜೋಗಕ್ಕೆ ಗ್ಯಾಸ್ ಆಸೆ ಕಚ್ಚಪಾಡು ಈ ಗ್ಯಾಸ್ ದಿನ ಬೆಲೆ ಹೆಚ್ಚಿಗೆ ಮಾಡ್ತದೆ ಆ ಗ್ಯಾಸಿನ ಇಜ್ಜಿ ಇದು ಕನಕಲ ಇಜ್ಜಿ ಅಂಚೆ ಜಿಲಿಂಗಲ್ಲ ಇಜ್ಜಿ ಅಂಚೆ ಅಂಚೆ ಅದಕ್ಕನಾಗ ನನ್ನ ಕ್ರಮೇಣ ದುಂಬುದನೆ ಪರಿಸ್ಥಿತಿ ನಂಗೆ ಬರ್ಪಣ ಅಂತ ಬಂದ್ಬಿಡ ಬೋಡಿಗೆ ಹಾಕಿದ ನಾಯಕಂಡ ದುಂಬು ತಪ್ಪಲು ಬೈಪಾಲ್ ಶಕ್ತಿ ಜನ್ ಸಂದರ್ಭಗಳು ಗೆದ್ದ ಕೆಲಸನ ತಿನ್ನದ ಬದುಕು ನಂಚಿನ ಒಂದು ಸಂದರ್ಭ ಇತ್ತೇಳಿಗೆ ಅವೇ ಪರಿಸ್ಥಿತಿ ನನ್ನ ಮೆತ್ತದ ನಮ್ಮಕ್ಕಳ ಬರ್ಪುಣ ಗಾನ ಬಂದ ಮನಸ್ಸಲ್ಲಿ ತೋಡಿಗೆ ಅವನು ನಮ್ಮ ಈ ಬಿಜೆಪಿ ಸರ್ಕಾರದ ಸಪೋರ್ಟ್ ಬರ್ಕೊಂಡ ಅನ್ಯಾಯದ ನಮ್ಮ ಎದುರು ಉಂಟು ನಮ್ಮ ನ್ಯಾಯಕ್ಕೂ ಧರ್ಮಕ್ಕೂ ಸತ್ಯದ ಪರಿಪಾಲನೆ ಶಕ್ತಿಯ ನಮ್ಮ ದುಂಬು మన ಮೆತ್ತಗೆ ತಪ್ಪು ಎಲ್ಲ ಬರ್ತದೆ ತಪ್ಪು ಬಲ್ತಿಬೇಕು ನಮ್ಮ ಆ ತಪ್ಪನ್ನು ಮೆತ್ತದ ಪತ್ರ ನನ್ನ ದುಂಬಿಗೆ ನಮ್ಮ ಎಂಟದ ಸಾಧನೆ ಮಾತ ಜೋಡೋರಲ್ಲ ಮಾತ ಹತ್ತೋರಲ್ಲ ಎನ್ನ ಒಂದು ವಿನಂತಿ ನಮ್ಮ ಇಲ್ಲದ ಜೋತಿಯನ್ನು ಸರಿ ತಪ್ಪು ತೆರಿಪಾದು ಕೊಡುದು ನಮ್ಮ ದೇಶದ ನಮ್ಮ ರಾಜ್ಯದ ನಮ್ಮ ಒಂದು ಇಲ್ಲದ ಜೋತಿಯನ್ನು ಪ್ರಜೆಯಾಗಿ ಬೆಳಪಾಕ ಮಾಡಿದಕ್ಕೆ ಏನೊಂದು ಹಿಡಿತ ಈ ಪ್ರತಿಭಟನೆಯ ಮಾತ ಮುಖ್ಯ ಸೇತು ನಿಂತಿರ ಹಿರಿಯರ ಪಂಚಾಯತ್ ಅಂಜಲ್ ಮಾತರಿಗಿರ ನಮ್ಮ ಎಲ್ಲ ಒಂದು ಸ್ವಲ್ಪ ಸಂದವನ್ನು ಈ ಕಾರ್ಯಕ್ರಮವು ಉಮೇದು ಕೊಟ್ಟು ಈ ಕಾರ್ಯಕ್ರಮ ಕೊರಲು ಮಾಡ್ತಾರೆ ನಂಚಿನ ನಮ್ಮ ಬ್ಲಾಕ್ ಅಧ್ಯಕ್ಷರಾಯಿನ ಸ್ವಚ್ಛತಾ ದತ್ತಿನ ಅಧ್ಯಕ್ಷರಾಯಿನ ಶ್ರೀ ಸದಾಶಿವ ಉಳ್ಳ ಮೇರೆಗೆ ಎನ್ನ ಒಂದು ಸ್ವಲ್ಪ ಸಂದವನ್ನು ದೀಪಕ್ ಬಿಲಾರ್ ಅವರು ಧರ್ಮದ ಜಾತಿವಾದಿ ಸರ್ಕಾರಗಳೇ ಕೆಲವು ದಿನಗಳಿಂದ ದೇವಸ್ಥಾನಗಳನ್ನು ಒಡೆಯುವ ಕೆಲಸಕ್ಕೆ ಕರ್ನಾಟಕ ಸರ್ಕಾರ ಕೈ ಹಾಕಿ ಸರ್ಕಾರ ಏನು ಹೇಳ್ತದೆ ಅಂತ ಹೇಳಿದ್ರೆ
ಸುಪ್ರೀಂ ಕೋರ್ಟ್ನ ಆದೇಶದ ಪ್ರಕಾರ ನಾವು ಕೆಲಸ ಮಾಡಿದ್ದೇವೆ. ಸುಪ್ರೀಂ ಕೋರ್ಟ್ನ ಆದೇಶ ಇವತ್ತು ಮಾಡಿದ್ರಲ್ಲ, UPA ಗವರ್ಮೆಂಟ್ ಇದ್ದಾಗ ಸುಪ್ರೀಂ ಕೋರ್ಟ್ ಆದೇಶ ಇತ್ತು. ಅದನ್ನ UPA ಗವರ್ಮೆಂಟ್ ಅಥವಾ ಇಲ್ಲಿ ಕರ್ನಾಟಕದಲ್ಲಿ ಆಡಳಿತ ಮಾಡಿದಂತ ಯಾವುದೇ ಸರ್ಕಾರಗಳು ಕೂಡ ಸುಪ್ರೀಂ ಕೋರ್ಟ್ನ ಆದೇಶವನ್ನು ಜಾರಿಗೊಳಿಸಲಿಲ್ಲ. ಯಾಕಂತ ಹೇಳಿದ್ರೆ ಇಂದು ಜನರ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗುವಂತ ಕೆಲಸ ಮಾಡಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈ ಕ್ಷೇತ್ರಗಳನ್ನೆಲ್ಲ ರಕ್ಷಣೆ ಮಾಡಿಕೊಂಡು ಸರ್ಕಾರ ಬಂದಿದೆ. ಸುಪ್ರೀಂ ಕೋರ್ಟ್ ಆದೇಶ ಏನಾಗ್ತದೆ ಅಂತ ಹೇಳಿದ್ರೆ ಸರ್ಕಾರದ ಸ್ಥಳದಲ್ಲಿ ಅಥವಾ ರಸ್ತೆ ಬದಿಯಲ್ಲಿ ಇದ್ರೂ ಕೂಡ ಆ ಪರಿಸರದಲ್ಲಿ ಇರ್ತಕ್ಕಂಥ ಜನರ ಧಾರ್ಮಿಕ ಭಾವನೆಗೆ ಧಕ್ಕೆ ಬರದ ರೀತಿಯಲ್ಲಿ ಅವರನ್ನು ಕರೆಸಿಕೊಂಡು ಅವರ ಹತ್ರ ಮಾತಾಡಿಕೊಂಡು ಸಮರ್ಥಿಸಿಕೊಂಡು ಅದಕ್ಕೆ ಬೇಕಾದಂತ ಪರಿಹಾರ ವ್ಯವಸ್ಥೆಯನ್ನು ಮಾಡಿ ಕೊಡುವಂತ ಆದೇಶ ಇರುವಂತದ್ದು. ಇವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಗೆ ಏನೋ ಗೊತ್ತಿಲ್ಲ ಅಂತ ಆ ರೀತಿಯಲ್ಲಿ ಮುಖ್ಯಮಂತ್ರಿಯವರ ಇವತ್ತು ಹೇಳ್ತಾ ಇದ್ದಾರೆ. ಅದೇ ಮುಖ್ಯಮಂತ್ರಿಯವರ ಆದೇಶದಂತೆ ಕರ್ನಾಟಕ ಸರ್ಕಾರದ ಚೀಫ್ ಸೆಕ್ರೆಟರಿ ಅವರು ಆದೇಶ ಮಾಡ್ತಾರೆ. ಅವರು ಏನು ಜಿಲ್ಲಾಧಿಕಾರಿಗಳಿಗೆ ಮತ್ತು ತಹಶೀಲ್ದಾರಿಗಳಿಗೆ ಆದೇಶ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಮಂದಿರಗಳನ್ನ ಯಾವ್ದು ಅಬದ್ಧ ಮಂದಿರ ಇದೆ ಅದನ್ನೆಲ್ಲ ರಿಪೋರ್ಟ್ ಕೊಡಬೇಕು, ವಾರದೊಳಗೆ ರಿಪೋರ್ಟ್ ಕೊಡಬೇಕು ಅಂತ ಕೊಟ್ಟಿದ್ದಾರೆ. ಬಂಧುಗಳೇ, ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ 356 ಧಾರ್ಮಿಕ ಕಟ್ಟಡಗಳನ್ನ ತೆರವುಗೊಳಿಸಲು ಆದೇಶ ಮಾಡಿದ್ದಾರೆ. ಬೆಟ್ಟಂಗಡಿಯಲ್ಲಿ 111, ಉತ್ತೂರು ತಾಲೂಕಲ್ಲಿ 84, ಸುಳ್ಯ ತಾಲೂಕಲ್ಲಿ 60, ಮಂಗಳೂರು ತಾಲೂಕಲ್ಲಿ 15, ಊರಬದಲ್ಲಿ 20, ಬಂಟ್ವಾಳದಲ್ಲಿ 40, ಕಡಬದಲ್ಲಿ 28 ಕಟ್ಟಡಗಳನ್ನ ಇದು ಮಾಡಿದ್ದಾರೆ. ಇದು ಯಾರಿಗೂ ಗೊತ್ತಿಲ್ಲದ ರೀತಿಯಲ್ಲಿ ಆ ವ್ಯವಸ್ಥೆಯನ್ನು ಜಾರಿಗೊಳಿಸಿದ ಇವತ್ತು ಹಿಂದೂ ಬಂಧುಗಳ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂತ ಕೆಲಸ ಸರ್ಕಾರ ಮಾಡಿದೆ. ಇದು ಯಾವತ್ತೂ ಯಾರು ಕಲಿಸುವಂತ ಕೆಲಸ ಅಲ್ಲ. ಹಿಂದೂ ಹಿಂದೂ ಬಂದು ನಾವೆಲ್ಲ ಒಮ್ಮೆ ಹೇಳಿಕೊಂಡು ದೇವರ ಪೂಜೆ ಬಗ್ಗೆ ದೇವರ ರಕ್ಷಣೆ ಬಹಳಷ್ಟು ಮಹತ್ವ ನೀಡುವಂತ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಈ ಆಡಳಿತ ಇವತ್ತು ಏನ್ ಮಾಡ್ತಾರಂತೆ ಇಡೀ ಹಿಂದೂಗಳ ಭಾವನೆಗೆ ಧಕ್ಕೆ ಬರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಮುಸ್ಲಿಂ ಬಾಂಧವರು, ಕ್ರೈಸ್ತ ಬಾಂಧವರು ಅಥವಾ ಜೈನ ಧರ್ಮದ ಸಿಖ್ ಎಲ್ಲಾ ಮಂದಿರಗಳನ್ನ ಕೆಡವಂತ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಒಂದೇ ಸ್ವಲ್ಪ ಕಡಿಮೆ ಮಾಡಿಕೊಟ್ಟು ಡೆಮಾಲಿಷ್ ಮಾಡಿ ಅಂತ ಹೇಳುವ ಆದೇಶವನ್ನು ಕೂಡ ಏಕಾಏಕಿ ಮೇಲೆ ಮಾಡಬೇಡಿ, ಡೆಮಾಲಿಷ್ ಮಾಡಿ ಅಂತ ಹೇಳ್ತಾರೆ. ಅದನ್ನು ತಡೆ ಇರುವಂತ ಕೆಲಸ ಇವತ್ತಿನವರೆಗೂ ತಡೆಯಿರಿ, ಅದನ್ನು ಯಾವುದು ಮಾಡಬೇಡಿ ಮುಂದಕ್ಕೆ ಮುಂದಿನ ದಿನಗಳಲ್ಲಿ ಸರ್ಕಾರ ಹೇಳ್ತಾ ಇಲ್ಲ. ಇದನ್ನು ಕೂಡಲೇ ಸರ್ಕಾರ ಆದೇಶವನ್ನ ಹಿಂದೆ ಪಡೆದುಕೊಂಡು ಯಾವುದೇ ಧಾರ್ಮಿಕ ಕ್ಷೇತ್ರಗಳಿಗೆ ತೊಂದರೆಯನ್ನ ಆಗದಂತೆ ನೋಡಿಕೊಳ್ಳುವಂತ ಕೆಲಸ ಮಾಡಬೇಕು ಅಂತ ಈ ಪ್ರತಿಭಟನೆ ಮೂಲಕ ನಾವು ಒತ್ತಾಯ ಮಾಡ್ತಿದ್ದೇವೆ. ಅದೇ ರೀತಿ ಇವತ್ತು ಈ ಕಾರ್ಯಕ್ರಮವನ್ನ ಈ ಧಾರ್ಮಿಕ ದೇವಸ್ಥಾನಗಳು, ಮಂದಿರಗಳು, ಮಸೀದಿಗಳು, ಚರ್ಚ್ಗಳು ಯಾವುದಿದೆ ಅದನ್ನು ಒಡೆಯುವ ಕೆಲಸಕ್ಕೆ ಅದರ ವಿರೋಧವಾಗಿ ಪ್ರತಿಭಟನೆ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ವೈಫಲ್ಯ ಎಲ್ಲ ಡೀಸೆಲ್ ಧಾರಣೆ, ಪೆಟ್ರೋಲ್ ಧಾರಣೆ, ಗ್ಯಾಸ್ ಧಾರಣೆ ಅಥವಾ ಸರ್ಕಾರದ ಸೌಲಭ್ಯಗಳಿರತಕ್ಕಂಥ ಒಂದು ಸರ್ಕಾರ ಕಳೆದ 60 ವರ್ಷದಿಂದ ಏನು ಮಾಡಿದ್ದಾರೆ ಅಂತ ಇವರು ಕೇಳ್ತಾ ಇದ್ದಾರೆ. 60 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಆ ಕಾರ್ಖಾನೆಗಳು ಯಾವುದಿದೆ ಅಥವಾ ರಾಷ್ಟ್ರೀಯ ಹೆದ್ದಾರಿಗಳು ಯಾವುದಿದೆ ಅಥವಾ ಏರ್ಪೋರ್ಟ್ ಯಾವುದಿದೆ, ಹ್ಯೂಮನ್ ಕೋರ್ಟ್ ಯಾವುದಿದೆ, ಇದನ್ನೆಲ್ಲ ಇವತ್ತು ಮಾರಾಟ ಮಾಡುವಂತ ಕೆಲಸ ನಾಚಿಕೆ ಆಗಬೇಕು. ನಾಚಿಕೆ ಒಬ್ಬೊಂದು ಸರ್ಕಾರದ ಸಂಸ್ಥೆಯನ್ನು ಕಟ್ಟಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ ಅದನ್ನು ನೆನಪಿಸಿಕೊಳ್ಳುವಂತ ಯೋಗ್ಯತೆ ಕೂಡ ಇವರಿಗಿಲ್ಲ. ಇವರಿಗೆ ಪ್ರಧಾನಿ ಅವರಿಗೆ ಮಾತ್ರ ಈ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಇರುವುದು. ಆದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಕೂಡ ಸೂಕ್ತವಾದಂತಹ ಉತ್ತರವನ್ನ ನಮ್ಮ ಬ್ಲಾಕ್ ಕಾಂಗ್ರೆಸ್, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರು ಸೇರಿ ಕೊಡಲಿದ್ದಾರೆ. ಮನೆ ಮನೆಗೆ ಬಂದು ನಮ್ಮ ಕಾರ್ಯಕರ್ತರು ಸರ್ವೆ ಮಾಡಿಕೊಂಡಿದ್ದಾರೆ. ನೀವು ಕೂಡ ಅವರಿಗೆ ಸ್ಪಂದನೆ ಮಾಡಬೇಕು ಅಂತ ಎಲ್ಲರೂ ನಾನು ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇವತ್ತು ನಾವು ನೋಡ್ತಾ ಇದ್ದೀರಿ ಕರೋನಾದಿಂದ ಎಷ್ಟು ಸಾವು ಆಗಿದೆ ಅಂತ. ನಾವು ಇಡೀ ಜಿಲ್ಲೆಯಾದಂತೆ ಇವತ್ತು ಸರ್ವೆ ಮಾಡ್ತಾ ಇದ್ದೇವೆ. ಪ್ರತಿ ಮನೆಗೆ ನಮ್ಮ ಕಾರ್ಯಕರ್ತರು ಭೇಟಿ ಮಾಡಿ ಸರ್ವೆ ಕಾರ್ಯಕ್ರಮ, ಸಹಾಯಹಸ್ತ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಆ ಸಹಾಯಹಸ್ತ ಮುಖಾಂತರ ಪಡ್ಕೊಂಡಿರುವಂತ ಮಾಹಿತಿ ಆಗುತ್ತಿದೆ. ಇವತ್ತು ಸರ್ಕಾರ ಕೊಟ್ಟಂತ ಮಾಹಿತಿಯನ್ನು ನೋಡಿದಾಗ ಜನ ತಲೆ ತಗ್ಗಿಸುವಂತ ಆದೇಶಗಳನ್ನು ಇದನ್ನ ರಿಪೋರ್ಟ್ ಅನ್ನು ಸರ್ಕಾರ ಕೊಡ್ತಾ ಇದೆ. ಸತ್ತವರ ಪೈಕಿ 69 ಜನ ಇದ್ದಾರೆ, 20 ಜನ ಸರ್ಕಾರ ಹೇಳ್ತಾ ಇದೆ. ಆ ಸತ್ತವರ ನಿಜವಾದ ಸಂಖ್ಯೆಯನ್ನ ಕ್ರೋಢೀಕರಿಸಿಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ರಾಜ್ಯಾದ್ಯಂತ ರಿಪೋರ್ಟ್ಗಳನ್ನ ಪಡ್ಕೊಂಡಿದೆ. ಒಬ್ಬರಿಗೆ ಸತ್ತವನಿಗೆ 5 ಲಕ್ಷ ಕೊಡ್ತೇನೆ ಅಂತ ಸರ್ಕಾರ ಘೋಷಣೆ ಮಾಡಿದೆ. ಆದರೆ ಇವತ್ತು ಅವರ ಮನೆಗೆ ಹೋದಾಗ ಅವರ ಕೊರೋನಾದಲ್ಲಿ ಸತ್ತ ಬಗ್ಗೆ ದೃಢೀಕರಣ ಪತ್ರ ಇಲ್ಲ. ಅದೇ ರೀತಿಯಲ್ಲಿ ದೃಢೀಕರಣ ಪತ್ರ ಇಲ್ಲ. ಕೊರೋನಾ
ರಿಜೆಕ್ಟ್ ಮಾಡ್ತಾ ಇದೆ. ಇದು ಯಾವ ನ್ಯಾಯ? ಎಲ್ಲ ಕೊರೋನಾದಲ್ಲಿ ಸತ್ತವರ ಸಂಖ್ಯೆಯನ್ನ ಕಡಿಮೆ ಮಾಡಿಕೊಂಡು ಅದು ಕೊರೋನಾದಲ್ಲಿ ಸತ್ತದಲ್ಲ, ಅವನು ಇದೇ ಬೇರೆ ಬೇರೆ ರೋಗಗಳ ಸತ್ತಿದ್ದಾನೆಂತ ಹೇಳುವಂತ ವ್ಯವಸ್ಥೆ ಆಗಿದೆ. ಇದಕ್ಕೆಲ್ಲ ಜನ ಎಚ್ಚರಿಸಿಕೊಂಡು ನಮ್ಮ ಕಾರ್ಯಕರ್ತರು ನಿಮ್ಮ ಮನೆ ಮಕ್ಕಳಿಗೆ ಬಂದಾಗ ಇದು ಸರಿಯಾದ ಮಾಹಿತಿಯನ್ನು ಕೊಟ್ಟು ನಾವು ಸಹಕರಿಸಬೇಕು ಅಂತ ಕೇಳಿಕೊಂಡು ಮತ್ತೊಮ್ಮೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಪಕ್ಷದ ನಾಯಕರುಗಳು ನೀವೆಲ್ಲ ಭಾಗವಹಿಸಿದಿರಿ. ಮುಂದಿನ ದಿನಗಳಲ್ಲಿ ಎಲ್ಲರೂ ಇನ್ನೂ ಹೆಚ್ಚಿನ ಕಾರ್ಯಕ್ರಮವನ್ನು ಅಳವಡಿಸುವುದರ ಜೊತೆಗೆ ಸ್ವಾತಂತ್ರ್ಯೋತ್ಸವದ 75ನೇ ವಾರ್ಷಿಕ ಸಮಾರಂಭದ ಹಿನ್ನೆಲೆಯಲ್ಲಿ ಅಕ್ಟೋಬರ್ 2ರಿಂದ ಅಕ್ಟೋಬರ್ 31 ತನಕ ನಮ್ಮ ಪ್ರತಿ ಗ್ರಾಮ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಪ್ರತಿ ತಿಂಗಳು ಪ್ರತಿ 15 ವರ್ಷದ ಕಾರ್ಯಕ್ರಮ ಕೇಂದ್ರ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಆದೇಶದಂತೆ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಆದೇಶದಂತೆ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಆದೇಶದಂತೆ ಎಲ್ಲ ಬ್ಲಾಕ್ ಮಟ್ಟದಲ್ಲಿ ನಡೆಯಲಿಕ್ಕಿದೆ. ಅದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಕೋರಿಕೊಂಡು ಇವತ್ತು ಸಭೆಯನ್ನು ಯಶಸ್ವಿ ಮಾಡಿಕೊಟ್ಟಂತ ನಮ್ಮ ಪಕ್ಷದ ಎಲ್ಲ ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದ ಅರ್ಪಿಸಿ ಕಾರ್ಯಕ್ರಮ ಮುಕ್ತಾಯಗೊಳ್ಳಿ. ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ. ದೇವಸ್ಥಾನವನ್ನು ಧ್ವಂಸ ಮಾಡಿದ ಬಿಜೆಪಿ ಸರ್ಕಾರಕ್ಕೆ, ದೇವಸ್ಥಾನವನ್ನು ಧ್ವಂಸ ಮಾಡಿದ ಬಿಜೆಪಿ ಸರ್ಕಾರಕ್ಕೆ, ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡ್ತಾ ಇರುವ ಬಿಜೆಪಿ ಸರ್ಕಾರಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.